ಶಾಸಕರು ಮತ್ತು ಹತ್ತಿರದ ಸ್ನೇಹಿತರು ಆಗಿರುವಂಥವ್ರನ್ನು ನಾನು ಪ್ರೀತಿಯಿಂದ ಅವರನ್ನು ಬಂದಿದ್ದಕ್ಕೆ ಧನ್ಯವಾದ ಇಚ್ಛಿಸ್ತೇನೆ. ನಾನು ಅವರನ್ನು ಮೊದಲೇ ಬಾರಿ ಪರಿಚಯಿಸಿದ್ದು ನನ್ನ ಆಸ್ಪತ್ರೆಯ ಮುಂದಿನ ಒಂದು ಭಾಗದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಸಿಕ್ಕಿದ್ದರು. ಆ ದಿವಸ ಅವರು ಹೇಳಿದರು, ನಾನು ಪಟ್ಟ ಕಷ್ಟ ಎಷ್ಟಾಗಿದೆ ಅಂದರೆ ನನಗೆ ಅದನ್ನು ವಿಮರ್ಶಿಸಲಿಕ್ಕೆ ಅಸಾಧ್ಯ ಅಂತ ಅವರು ಒಂದು ಮಾತು ಹೇಳಿದರು. ಅದು ನನಗೆ ಕೂಡ ತಿಳಿದಿದೆ. ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡೋದು, ಅದನ್ನು ನಡೆಸುವುದು ಒಂದು ಶ್ರೇಷ್ಠ ಕಾರ್ಯ. ಆ ಕಾರ್ಯದಿಂದ ಹೊರಗೆ ಬರಲಿಕ್ಕೆ ಅಸಾಧ್ಯ ಅಂತ ನಾನು ಒಂದು ರೀತಿಯಲ್ಲಿ ಅವರನ್ನು ವಿಮರ್ಶೆ ಮಾಡೋದಾದರೆ ಅವರು ಒಬ್ಬ ಶ್ರೇಷ್ಠ ವ್ಯಕ್ತಿ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಯಾವ ಸ್ಥಾನಕ್ಕೆ ಅವರು ಏರಿದ್ದಾರ ಅದನ್ನು ವಿಮರ್ಶೆ ಮಾಡಿದರೆ ಅದು ಅಸಾಧ್ಯವಾದ ಕೆಲಸ ಅಂತ ನಾನು ಭಾವಿಸ್ತೇನೆ. ಅವರು ಪಡೆದ ಶ್ರೇಷ್ಠತೆ ಅವರ ಶಾಲೆಗಳಾಗಿರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಇತ್ತೀಚೆಗೆ ಅವರು ಸ್ಥಾಪಿಸಿದಂಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇವೆಲ್ಲವನ್ನು ವಿಮರ್ಶೆ ಮಾಡಿದರೆ ನನಗೊಂದು ಅರ್ಧ ಗಂಟೆ ಆದರೂ ಟೈಮ್ ಕೊಟ್ಟರೆ ಮಾತಾಡ್ಬೋದು. ಅಂದರೆ 6 ನಿಮಿಷ ಹೇಳಿದ್ದಾರೆ, ನಾನು 6 ನಿಮಿಷದಲ್ಲಿ ಖಂಡಿತವಾಗಿ ಮುಗಿಸ್ತೇನೆ. ನಾನು ಅವರನ್ನು ಹತ್ತಿರದಿಂದ ಕಂಡ ವ್ಯಕ್ತಿ ಆದ ಕಾರಣ ಅವರು ನಡೆಸುವಂಥ ಸಂಸ್ಥೆ, ಅದು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ನರ್ಸಿಂಗ್ ಕಾಲೇಜ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಅದು ಎತ್ತರಕ್ಕೆ ಹೋಗೋದ್ರಲ್ಲಿ ಸಂಶಯವಿಲ್ಲ. ಯಾಕೆಂದರೆ ಅವರೊಬ್ಬ ಶ್ರೇಷ್ಠ ವ್ಯಕ್ತಿ, ಜೀವನದಲ್ಲಿ ಅಸಾಧ್ಯವನ್ನು ಸಾಧ್ಯ ಮಾಡಿದಂಥ ವ್ಯಕ್ತಿ. ಅವರಿಗೆ ದೇವರ ಆಶೀರ್ವಾದ ಮಾಡಬೇಕು. ಅವರ ಮುಂದಿನ ದಿನಗಳಲ್ಲಿ ಅವರು ನಡೆಸುವಂಥ ಕಾಲೇಜು ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು. ಇಲ್ಲಿ 3 ಕಾಲೇಜುಗಳಿದೆ ಅಂತ ಯಾರೊಂದು ಮಾತು ಹೇಳಿದರು. ಕಾಲೇಜುಗಳ ಸಂಖ್ಯೆಯಿಂದ ಜನರು ಕಾಲೇಜುಗಳನ್ನು ವಿಮರ್ಶೆ ಮಾಡುವುದಿಲ್ಲ. ನನ್ನ ಮನಸ್ಸು ಹೇಳ್ತದೆ, ಕಣಚೂರವರಂಥ ಒಂದು ಶ್ರೇಷ್ಠ ವ್ಯಕ್ತಿ, ಅವರ ಶ್ರದ್ಧೆ ಮತ್ತು ಅದಕ್ಕಿಂತಲೂ ಅವರು ಮಾಡುವಂಥ ಕಾರ್ಯದಲ್ಲಿ ನಿಷ್ಠೆ, ಇದನ್ನೆಲ್ಲ ನಾವು ವಿಮರ್ಶೆ ಮಾಡಿದರೆ ಮನಸ್ಸು ಹೇಳ್ತದೆ ಈ ಕಾಲೇಜು ಮುಂದಿನ ದಿನಗಳಲ್ಲಿ ಒಂದು ಶ್ರೇಷ್ಠ ಕಾಲೇಜಾಗಿ ಬೆಳೀತದೆ. ಆದರೆ ಅದರಲ್ಲಿ ಅವರಿಗೆ ಖಂಡಿತವಾಗಿಯೂ ತುಂಬ ಕಷ್ಟ ಪಡಬೇಕಾಗ್ತದೆ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿದ್ಯಾಸಂಸ್ಥೆಗಳ ಸಂಖ್ಯೆ ಇರ್ತಾ ಇದೆ. ಸಂಖ್ಯೆ ಏರುವಾಗ ಅದನ್ನು ನಡೆಸುವರ ಮೇಲೆ ವಿಶೇಷವಾದ ಭಾರ ಕೂಡ ಬೀಳ್ತದೆ. ನಾನು ಅವರನ್ನು ಒಂದು ಶ್ರೇಷ್ಠತೆಯಿಂದ, ಒಂದು ಧನ್ಯತೆಯಿಂದ ಈ ಸಭೆಯಲ್ಲಿ ಶ್ಲಾಘಿಸಲು ಇಚ್ಛಿಸ್ತೇನೆ. ಅವರ ಮುಂದಿನ ದಿನಗಳಲ್ಲಿ ಈ ಕಾಲೇಜು ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು. ಅವರ ಮುಂದಿನ ದಿನಗಳಲ್ಲಿ ಅವರು ನಡೆಸಿದಂಥ ಕಾಲೇಜು, ಕಣಚೂರು ಕಾಲೇಜು ಒಂದು ಶ್ರೇಷ್ಠ ಸ್ಥಾನಕ್ಕೆ ಬರುತ್ತದೆ ಎಂಬ ಭಾವನೆ ನನ್ನಲ್ಲಿದೆ. ಯಾಕೆಂದರೆ ಅದನ್ನು ಕಂಡ ನಂತರ ಅವರು ಮಾಡಿದಂಥ ಕೆಲಸ, ಅವರು ಮಾಡಿದಂಥ ಸಾಹಸ, ಇವೆಲ್ಲವನ್ನು ವಿಮರ್ಶೆ ಮಾಡಿದರೆ ಅವರ ನಡೆಸುವಂಥ ಸಂಸ್ಥೆ ಖಂಡಿತವಾಗಿ ಎತ್ತರಕ್ಕೆ ಹೋಗುವುದು ನಾನು ಒಂದಷ್ಟು ಅಂಜಿಕೆಯಲ್ಲಿ ಹೇಳಲು ಬಯಸ್ತೇನೆ. ನಾನು ಕಣಚೂರಿನವರನ್ನು ಮೊದಲನೇ ಬಾರಿ ಅವರ ಮಗಳ ಅಥವಾ ಮಗನ ಮದುವೆಗೆ ಅವರ ಕಾಲೇಜಿನಲ್ಲಿ ಮೊದಲನೇ ಬಾರಿ ಕಂಡದ್ದು. ಇವತ್ತು ಅವರನ್ನು ಕಂಡಾಗ ಒಂದು ವ್ಯತ್ಯಾಸ, ಅತಿ ಎತ್ತರದ ವ್ಯತ್ಯಾಸ ಅವರಲ್ಲಿ ಆಗಿದೆ. ಯಾಕೆಂದರೆ ಈಸ್ ಎ ಮಚ್ ಮೋರ್ ಸೆಲ್ಫ್ ಕಾನ್ಫಿಡೆಂಟ್ ಪರ್ಸನ್. ಆ್ಯಂಡ್ ನನ್ನ ಮನಸ್ಸು ಹೇಳ್ತದೆ, ಇಂಥ ವ್ಯಕ್ತಿಗಳು 100ರಲ್ಲಿ ಒಬ್ಬ ಇರ್ಬೋದು. ಆ ವ್ಯಕ್ತಿ ಇವರಲ್ಲಿ ಶ್ರೇಷ್ಠತೆ ಇದೆ ಅಂತ ಖಂಡಿತ ನಾನು ಹೇಳ್ತೇನೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಸಮಾಜಕ್ಕೆ ಈ ಸೇವೆ ಮಾಡೋದಿದ್ರೆ, ಮೆಡಿಕಲ್ ಕಾಲೇಜ್ ನಡೆಸುವುದು ಸಮಾಜಕ್ಕೆ ಸೇವೆ ಮಾಡಲಿಕ್ಕೆ. ಒಂದು ತಪ್ಪು ಅಭಿಪ್ರಾಯ ಇದೆ, ಮೆಡಿಕಲ್ ಕಾಲೇಜ್ ನಡೆಸುವವರೆಲ್ಲ ಹಣ ಮಾಡ್ತಾರೆ ಅಂತ. ನಾನು ಕೂಡ ಒಂದು ಸಾಧಾರಣವಾದ ಕಾಲೇಜನ್ನು ನಡೆಸ್ತಾ ಇದ್ದೇನೆ. ಆದರೆ ಅದರಲ್ಲಿ ಹಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾರಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದರೆ ಅಲ್ಲಿಂದ ಪಡೆದ ಹಣವನ್ನು ಆ ಸಂಸ್ಥೆಯಲ್ಲಿ ಹಾಕುವಂಥ ಮನೋವೃತ್ತಿ ವ್ಯಕ್ತಿಗಳಿಗಿಂತ ಮಾತ್ರ ಒಂದು ಎತ್ತರದ ಸಂಸ್ಥೆಯನ್ನು ಕಟ್ಬೋದು. ನಾನು ಕಣಚೂರನ್ನು ಅಂಥ ವ್ಯಕ್ತಿ ಅಂತ ಭಾವಿಸ್ತೇನೆ. ಅವರು ಮುಂದಿನ ದಿನಗಳಲ್ಲಿ ಶ್ರೇಷ್ಠ ಸಂಸ್ಥೆಯನ್ನು ಮಾಡಲಿ, ಅವರು ಈ 3 ಕಾಲೇಜುಗಳಲ್ಲಿ ಎತ್ತರದ ಸ್ಥಾನಕ್ಕೆ ಬರಲಿ ಅಂತ ಹೇಳಿ ಅವರನ್ನು ಪ್ರೀತಿಯಿಂದ ಆಶೀರ್ವದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ವಿನಯ ಹೆಗಡೆಯವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ಅಭಿನಂದನಾ ಭಾಷಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಉಳ್ಳಾಳ ಸೈಯದ್ ಮದನಿ ದರ್ಗಾದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಂತಹ ಸನ್ಮಾನ್ಯ ಹನೀಫ್ ಹಾಜಿ ಇವರಿಗೆ ಒಂದು ಗೌರವ ಅರ್ಪಣೆ. ಶ್ರೀಯುತ ಅಬ್ಬಾಸ್ ಉಚ್ಚಿಲ್ ಇವರು ಅದನ್ನು ನಡೆಸಿಕೊಡಬೇಕು. ಸನ್ಮಾನ್ಯ ಶ್ರೀ ಹನೀಫ್ ಹಾಜಿ ಇವರು.
ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಅಬ್ಬಾಸ್ ಬಚ್ಚಲಿ ಇವರು ಸನ್ಮಾನ್ಯ ಡಾಕ್ಟರ್ UK ಮೋನು ಕಣಚೂರು ಅವರು ಶಾಲು ಹೊದಿಸಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಕಣಚೂರು ಮೋನು ಹಾಜಿ ಅವರು ಕೂಡ ಉಳ್ಳಾಲ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. ಇದೀಗ ಅಭಿನಂದನಾ ಭಾಷಣಕ್ಕಾಗಿ ಈ ಅಭಿನಂದನಾ ಹಾಗೂ ಇವತ್ತು ನಮ್ಮ ವೇದಿಕೆಯನ್ನು ಅಲಂಕರಿಸಿದಂಥ ಇಷ್ಟೊಂದು ಗಣ್ಯರ ಮುಂದೆ, ಇಷ್ಟೊಂದು ಸಭಿಕರ ಮುಂದೆ, ಹಲವಾರು ಗಣ್ಯಾತಿ ಗಣ್ಯಗಳು ನಿಮ್ಮ ಎದುರಿದ್ದಾರೆ. ಅವರ ಮುಂದೆ ಇವತ್ತು ಅಭಿನಂದನೆಯನ್ನು ಮಾಡಿದಷ್ಟು ಸಾಕಾಗದಷ್ಟು ಮೋಡೂರವರ ಕೆಲಸ ಕಾರ್ಯಗಳು ಇತ್ತು. ಅವರು ನಡೆದು ಬಂದ ದಾರಿಯನ್ನು ಎಲ್ಲವನ್ನು ಹೇಳಿಕ್ಕೆ ಹೋದರೆ ದಿನ ಸಾಕಾಗದು, ತಿಂಗಳುಗಳೇ ಸಾಕಾಗದು, ಪುಟಗಳೇ ಸಿಕ್ಕದು. ಅಷ್ಟು ಅಭಿನಂದನೆಗಳನ್ನು ಮಾಡುವಂಥ ವ್ಯಕ್ತಿ ಕಣಚೂರು ಮೋಂಡವರು. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಯಾವುದಂತ ಹೇಳಿದ್ರೆ, ಈ ಸಭೆಯಲ್ಲಿ ಕ್ಲಪ್ತ ಸಮಯಕ್ಕೆ ನಮ್ಮ ಪರಮ ಪೂಜ್ಯ ಮಾಣಿಲ ದಾಮದ ಸ್ವಾಮಿಗಳನ್ನು ಕೇಳಿಕೊಂಡಾಗ ತಕ್ಷಣ ಒಪ್ಪಿಕೊಂಡಿದ್ದು ಮಾತ್ರವೇ ಅಲ್ಲ, ನಮ್ಮೆಲ್ಲರ ಸಮಯಕ್ಕಿಂತ ಮಿಗಿಲಾಗಿ ಮೊದಲೇ ಆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಅವರನ್ನು ನಾನು ಇಲ್ಲಿ ವಿವರಿಸುವುದು ಸಾಧ್ಯ ಆಗುವುದಿಲ್ಲ, ತುಂಬ ವಿವರಿಸಲಿಕ್ಕೆ ನನಗೆ ಅಭಿನಂದನೆಯ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಒಂದಿಷ್ಟು ಆ ಮಾಣಿಲ ಸ್ವಾಮೀಜಿಗಳ ಬಗ್ಗೆ ನಾನು ಅವರ ಶಿಷ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಡಲಿ, ಇನ್ನಷ್ಟು ಕಾಲ ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯ ರೀತಿಯ ಗುರುತ್ವವನ್ನು ಕೊಡಲಿ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಪಣೀರ್ ಚರ್ಚಿನ ಒಬ್ಬರು ಫಾದರ್, ನಮ್ಮ ದೇರ್ಲೆಗಟ್ಟೆ ನಮ್ಮೂರ ಹುಟ್ಟೂರ ಸನ್ಮಾನ ಅಂತ ಹೇಳುವಾಗ ಅವರು ನಮ್ಮ ಹುಟ್ಟೂರಿನಲ್ಲಿ ಬಂದು ಈಗ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಫಾದರ್ ಅವರು. ಹಾಗೆಯೇ ನಮ್ಮ ಧರ್ಮಗುರುಗಳಾದ ಅಬ್ದುಲ್ ರಶೀದ್ ಜೈನಿ ಕಾಮಿಲ್, ಇವರನ್ನು ಯಾವ ರೀತಿಯಲ್ಲಿ ಹೊಗಳಲು ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ನಮ್ಮ ಒಂದು ಚಿಕ್ಕ ಪ್ರಾಯದಿಂದಲೇ ಬಹಳಷ್ಟು ಸಮುದಾಯ ಮತ್ತು ಸಮಾಜದಲ್ಲಿ ಗುರುತಿಸಿಕೊಂಡು ಅತ್ಯುನ್ನತವಾದ ಒಂದು ಜಾಗಕ್ಕೆ ಈಗ ಮುಟ್ಟಿದ್ದಾರೆ. ಅವರು ಇಂಗ್ಲೀಷಿನಲ್ಲಿ MA ಲಿಟ್ರೇಚರ್ ಆಗಿ ನಮ್ಮ ಇದರಲ್ಲಿ ಒಳ್ಳೆ ಪಾಂಡಿತ್ಯವನ್ನು ಹೊಂದಿಕೊಂಡಂಥ ಒಬ್ಬ ಗುರುಗಳಾಗಿದ್ದಾರೆ. ಅವರ ಆಶೀರ್ವಚನವನ್ನು ನಮಗೆ ಪಡೆಯಲಿಕ್ಕಿದ್ದೇವೆ. ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಜಗತ್ತು ಕಂಡಂಥ ಒಂದು ದೊಡ್ಡ ಒಬ್ಬ ವ್ಯಕ್ತಿ ಅದು KS ಹೆಗ್ಡೆ. ನಾನು ಅವರ ಶಿಷ್ಯನಾಗಿ ಬಹಳಷ್ಟು ವರ್ಷಗಳ ಕಾಲ ನನಗೆ ರಾಜಕೀಯವನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟ 1977 ನವೆಂಬರ್ 24ನೇ ತಾರೀಕಿಗೆ ನನ್ನನ್ನು KS ಹೆಗ್ಡೆಯವರು ಜನತಾ ಪಕ್ಷದಲ್ಲಿ ಗುರುತಿಸಿದರು. ಆಗ ಜಯಪ್ರಕಾಶ್ ನಾರಾಯಣರು ಅದರ ಅಧ್ಯಕ್ಷರಾಗಿದ್ದರು. ಅವರನ್ನು ಡೆಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗಿ ಪರಿಚಯಿಸಿದಂಥ ಒಬ್ಬ ವ್ಯಕ್ತಿ ನಮ್ಮ ವಿನಯ್ ಹೆಗ್ಡೆಯವರ ತಂದೆ KS ಹೆಗ್ಡೆಯವರು. ಅದರ ನಂತರ ಈ ರಾಜ್ಯದ ಈ ದೇಶದ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿ, ನ್ಯಾಯಾಧಿಪತಿಯಾಗಿ, ನಮ್ಮ ಲೋಕಸಭಾ ಇದರಲ್ಲಿ ಸ್ಪೀಕರ್ ಆಗಿ ಕಂಡಂಥ ಒಬ್ಬ ಮೇರು ವ್ಯಕ್ತಿಯಾಗಿದ್ದರು KS ಹೆಗ್ಡೆಯವರು. ಅವರ ಮಗ ಇವತ್ತು ವಿನಯ್ ಹೆಗ್ಡೆ. ಅವರು ಮಾಡೋಕ್ಕಿಂತ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ದೇಶದಾದ್ಯಂತ, ಲೋಕದಾದ್ಯಂತ ಅವರ ಆ ಟ್ರಸ್ಟನ್ನು ಮುಂದುವರಿಸಿಕೊಂಡು ಹೋಗಿ ಇವತ್ತು ನಮ್ಮ ಊರಿನಲ್ಲೇ ಬಹಳ ಒಂದು ದೊಡ್ಡ ವೈದ್ಯಕೀಯ ಕಾಲೇಜನ್ನು ತೆರೆದು ನಮಗೆ ಒಂದು ಆಶ್ರಯದಾತರಾಗಿದ್ದಾರೆ, ನಮ್ಮ ನಾಯಕರು ಆಗಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಹರಿಕೃಷ್ಣ ಪುನರೂರವರು ಬ್ರಾಹ್ಮಣ ಸಮಾಜದಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಪುನರೂರು ಸಂಸ್ಥಾನದ ಮುಖ್ಯಸ್ಥನಾಗಿ ಮೂಲ್ಕಿಯಲ್ಲಿ ಜನಿಸಿ ಇವತ್ತು ನಮಗೆ ನಾಯಕನಾಗಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅವರನ್ನು ನಾನು ಸ್ಮರಿಸುತ್ತಾ, ಹಾಗೆಯೇ ಇವತ್ತು ಬಹಳಷ್ಟು ಜನ ಅತಿಥಿಗಳು ಬಂದಿದ್ದಾರೆ, ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ನಾನು ಎಲ್ಲರ ಹೆಸರನ್ನು ಹೇಳಿಕ್ಕೆ ಹೋಗೋದು ಅದೇ ಅಭಿನಂದನೆ ಆಗ್ತದೆ. ನಮ್ಮ ಪ್ರದೀಪ್ ಕಲ್ಕೂರ್ ಅವರು, ಮತ್ತು ಇವರು ನಮ್ಮ ರವೀಂದ್ರ ರೈ ಉಳಿದೊಟ್ರವರು, ನಮ್ಮ ಹಾಜಿ ಇಬ್ರಾಹಿಂ ಗೋಡ್ಜಾಲ್ರವರು, ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಅಬ್ದುಲ್ ರಶೀದ್, ಹಾಗೆಯೇ ದುರ್ಗಾ ಪರಮೇಶ್ವರಿಯ ಅರ್ಚಕರಾದ ನನ್ನ ಪ್ರೀತಿಯ ಒಂದೇ ಒಂದು ಫೋನಿಗೆ ಕರೆಗೊಟ್ಟು ನಮಗೆ ಬರ್ತೇನೆ, ಖಂಡಿತ ಬಂದು ಮುಡುತ್ತೇನೆ, ನಮ್ಮೂರಿನವರವರು ಹುಟ್ಟೂರು ಸನ್ಮಾನ ಅಂತ ಹೇಳುವಾಗ ಅವರಿಂದಲೇ ಸನ್ಮಾನ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅವರನ್ನು ನಾನು ಸ್ಮರಿಸುತ್ತಾ,
ಹಾಗೆಯೇ ನಮ್ಮ TS ಅಬ್ದುಲ್ಲಾರವರು, ಇನ್ನು ವೇದಿಕೆಯ ಮೇಲೆ ಬಹಳಷ್ಟು ನಮ್ಮ ಎದುರುಗಡೆ ತುಂಬ ಜನ ಕೂತ್ಕೊಂಡಿದ್ದಾರೆ, ನಮ್ಮ ಅಡ್ಡಂತಾಯರು, ಹಾಗೆಯೇ ಬಾವುಚನವರು, ನಮ್ಮ ಪ್ರಸಾದ್ರವರು, ಬೇರೆ ಬೇರೆ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಕಾಲೇಜಿನ MBBS ವಿದ್ಯಾರ್ಥಿನಿಯರು ಇದನ್ನೆಲ್ಲ ನೋಡುವಾಗ ಇವತ್ತು ಕಣಚೂರು ಮೋಹನ್ರವರಿಗೆ ಎಲ್ಲವನ್ನು ಹೇಳಿ ಅಸಾಧ್ಯ ಇದನ್ನು ಮುಗಿಸಲಿಕ್ಕೆ. ಈ ರೀತಿಯ ಒಂದು ಸಭೆ ನಾನು ನೆನೆಸಿಕೊಳ್ಳುವುದು ದೇರ್ಲೆಕಟ್ಟೆಯಲ್ಲಿ ಪ್ರಥಮ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಬಹಳ ವರ್ಷಗಳಿಂದ ಈ ಪ್ರದೇಶದಲ್ಲಿ ಒಬ್ಬ ವಿಧಾನಸೌಧಕ್ಕೆ ಹೋದಂಥ ವ್ಯಕ್ತಿ ಅಲ್ಲ, ಅವರು ಈ ಉಳ್ಳಾಳ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮನೆಯ ಒಬ್ಬ ಸದಸ್ಯನಾಗಿ ಪ್ರತಿಯೊಂದು ಕಾರ್ಯಗಳಲ್ಲಿ ನಮ್ಮೊಂದಿಗೆ ಇದ್ದು ಎಲ್ಲ ವಿಚಾರಗಳನ್ನು ಯಾವ ಸಮಯದಲ್ಲಿ ಕರೆದಾಗ ಕ್ಲಪ್ತ ಸಮಯದಲ್ಲಿ ಮುಟ್ಟಿ ಅವರ ಪರಿಧಿಯಲ್ಲಿರುವಂಥ ವ್ಯವಸ್ಥೆ ಮಾತ್ರವೇ ಅಲ್ಲ, ಕರ್ನಾಟಕದ ಉದ್ದಗಲಕ್ಕೂ ಸುತ್ತಾಡಿ ಬಹಳಷ್ಟು ರಾಜಕೀಯ ವ್ಯಕ್ತಿಗಳ ಕಥೆಗಳಿಂದ ಅಧಿಕ ಸ್ಥಾನವನ್ನು ವಹಿಸಿಕೊಂಡಂಥ ನಮ್ಮ UT ಖಾದರ್ ಅವರು ಎಲ್ಲ ಮನೆಗಳಲ್ಲಿ ಒಬ್ಬ ಸದಸ್ಯನಾಗಿ ಅವರಿದ್ದಾರೆ. ಆದ್ದರಿಂದ ಅವರನ್ನು ಯಾವ ರೀತಿಯಲ್ಲಿ ಹೊಗಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರು ಮಾಡಿದ ಕಾರ್ಯಕ್ರಮ. ಈಗ ಇನ್ನು ಅಭಿನಂದನೆ ಮಾಡುವಂಥ ವ್ಯಕ್ತಿ ಕಣಚೂರು ಮೋಹನ್ರವರು. ಹೇಗಪ್ಪ ಅಭಿನಂದನೆ ಮಾಡಲಿ, ಅವರು ಅಭಿನಂದನೆ ಮಾಡಿ ಮುಗಿಸುವಂಥ ವ್ಯವಸ್ಥೆ ಅವರಲ್ಲಿ ಅಲ್ಲ. ಅವರು ಮಾಡಿದಂಥ ಕಾರ್ಯಕ್ರಮಗಳನ್ನು ನೋಡಿದಾಗ ನಾನು ಯಾವ ರೀತಿಯಲ್ಲಿ ಶುರು ಮಾಡಲಿ ಅಂತ ಗೊತ್ತಾಗೋದಿಲ್ಲ. ಅವರ ತಂದೆಯ ಕಾಲದಿಂದ ಅವರ ತಂದೆ ಕೋಜಿಬ್ಯಾರಿ ಮತ್ತು ಅವರ ತಾಯಿ ಅವರು ನಮ್ಮ ಎರ್ಮಾಡಿಯಲ್ಲಿ ನಾನು ಹುಟ್ಟಿದ ಮನೆಯ ಹತ್ತಿರವೇ ಒಂದು ಮನೆಯಲ್ಲಿದ್ದರು. ಅಲ್ಲಿ ನನ್ನ ಮಾವಂದಿರೊಟ್ಟಿಗೆ ಬಹಳ ಸಹವಾಸವಿದ್ದು ಅಲ್ಲಿ ಬಹಳ ವರ್ಷಗಳಲ್ಲಿದ್ದು. ಆಗ ಕಣಚೂರು ಮೋಹನ್ರವರು ಹುಟ್ಟಲಿಲ್ಲ. ಆನಂತರ ಅಲ್ಲಿಯಿಂದ ಮತ್ತೆ ಹತ್ತಿರದ ಅವರ ಮಾವ ಚಾಯಿರಿ ಬ್ಯಾರಿ ಅಂತ ಪಟ್ಟೋರಿಯಲ್ಲಿದ್ದರು. ಅಲ್ಲಿಗೆ ಹೋಗಿ ಅಲ್ಲಿ ನೆಲೆಸಿಕೊಂಡು ಅಲ್ಲಿ ಕಣಚೂರು ಮೋಹನ್ರವರ ಜನನ ಆಯಿತು. ನಮ್ಮ ಎಲ್ಲ ಕಾಜವ ಫ್ಯಾಮಿಲಿಗಳು ಅವರೆಲ್ಲ ಇರುವ ಜಾಗದಲ್ಲಿ ಇವರ ಹುಟ್ಟು ನಡೆಯಿತು. ಅಲ್ಲಿಂದ 7 ವರ್ಷ 8 ವರ್ಷಗಳ ಕಾಲ ಅಲ್ಲಿ ಜೀವನ ನಡೆಸಿ ಅಲ್ಲಿಂದ ಅವರವರ ಇದಕ್ಕೋಸ್ಕರ ಚಿಕ್ಕ ಮಗುವಾಗಿರುವಾಗಲೇ ಹತ್ತಿರದ ಚೆಂಬುಗುಡ್ಡೆಗೆ ಅವರು ಹೋದರು. ಅಲ್ಲಿ ಸ್ವಲ್ಪ ಕಾಲ ಇದ್ದು ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಧಾರ್ಮಿಕ ಮತ್ತು ಚಿಕ್ಕ ವಿದ್ಯಾಭ್ಯಾಸ ಅವರ ವಿದ್ಯಾಭ್ಯಾಸವನ್ನು ನೋಡಿದಾಗ ಇವತ್ತು ನಾವೆಲ್ಲ ಆಶ್ಚರ್ಯ ಪಡಬೇಕಾಗಿದೆ. ಒಬ್ಬ ಡಾಕ್ಟರೇಟ್, ಒಬ್ಬ ಮೆಡಿಕಲ್ ಕಾಲೇಜಿನ ಚೇರ್ಮನ್ ಅಂತ ಹೇಳುವಾಗ ಇದು ಸಾಧ್ಯವಾಗಿದೆಯಾ? ಅಲ್ಲಾಹುವೇ ದೊಡ್ಡ ಒಂದು ವ್ಯವಸ್ಥೆಯನ್ನು ನಿಮಗೆ ಆ ಮೋಹನ್ರವರೇ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ಚೆಂಬುಗುಡ್ಡೆಗೆ ಹೋಗಿ ಅಲ್ಲಿಂದ ಅವರು ಅವರ ಉದ್ಯೋಗಕ್ಕಾಗಿ ಏನೋ ವ್ಯಾಪಾರಕ್ಕೋಸ್ಕರ ಗೌಡಹಳ್ಳಿಗೆ ಹೋದರು. ಮೂಡಿಗೆರೆ ತಾಲೂಕಿನ ಗೌಡಹಳ್ಳಿಗೆ ಹೋಗಿ ಅಲ್ಲಿ ನೆಲೆಸಿದಾಗ 1974ನೇ ಇಸವಿಯಲ್ಲಿ ನಾನು ಅವರ ಒಬ್ಬ ಒಳ್ಳೆಯ ಫ್ರೆಂಡ್ ಇದ್ದ ಇಲ್ಲಿ ಪಣಿಯೂರು ಪುತ್ತಾಕ ಅಂತೇಳಿ, ಅವರು ನಾನು ಒಟ್ಟಿಗೆ ನಾನು ಎಸ್ಟೇಟ್ನಲ್ಲಿದ್ದೆ. ಅಲ್ಲಿಂದ ನಾನು ಅವರನ್ನು ನೋಡ್ಲಿಕ್ಕೆ ಹೋದೆ. ಬಹಳ ಒಳ್ಳೆಯ ರೀತಿಯಲ್ಲಿ ಗೌಡಹಳ್ಳಿಯಲ್ಲಿ ನಮಗೆ ಆತಿಥ್ಯವನ್ನು ಕೊಟ್ಟರು. ಅಲ್ಲಿಂದ ನಂತರ ಸ್ವಲ್ಪ ಸಮಯಗಳ ನಂತರ ಅಲ್ಲಿ ವ್ಯಾಪಾರ ಸರಿಯಾಗಲಿಲ್ಲ ಅಂತ ಹೇಳಿ ಕಣಚೂರು ಎಂಬ ಮೂಡಿಗೆರೆಯಲ್ಲೇ ಕಣಚೂರು ಎಂಬ ಜಾಗಕ್ಕೆ ಶಿಫ್ಟ್ ಆದರು. ಅಲ್ಲಿ ಅಲ್ಲಾಹು ಆ ಕಣಚೂರು ಎಂಬ ಪ್ರದೇಶ ಅವರನ್ನು ಕೈ ಹಿಡಿಯಿತು. ಆ ಕಣಚೂರು ಎಂಬ ಜಾಗದಲ್ಲಿ ಅವರಿಗೆ ಬಹಳಷ್ಟು ಉದ್ದಿಮೆಯಲ್ಲಿ ಬಹಳ ಬೆಳಗಿದರು. ಆ ಬೆಳಕಿನ ನಂತರ ಬಹಳಷ್ಟು ಹಣವಂತರಾಗಿದ್ದು ಮಾತ್ರವಲ್ಲ, ಆ ಊರಿನ ಗುಣವಂತರೊಟ್ಟಿಗೆ ಸೇರಿಕೊಂಡು ಅಲ್ಲಿ ನಮ್ಮ ಇವರಿರೋದು DM ಪುಟ್ಟೇಗೌಡ ಇರ್ಬೋದು, ಚಂದ್ರೇಗೌಡ ಇರ್ಬೋದು, ಅಥವಾ ಬೇರೆ ಬೇರೆ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮೋಟಮ್ಮನವರು, ಇಂಥವರ ಸಹವಾಸ ಮಾಡಿಕೊಂಡು ಅಲ್ಲಿಯ ಪ್ರೀತಿಗೆ ಪಾತ್ರರಾದು. ಒಬ್ಬ ಕವಿ ಹೇಳ್ತಾರಂತೆ, ನೀನು ಒಂದು ಊರನ್ನು ಬಿಟ್ಟು ಊರ ಹೋದಾಗ ನೀನಲ್ಲಿ ಹಣ ಮಾಡಲಿಕ್ಕೆ ನೋಡಬೇಡ, ಅಲ್ಲಿಯ ಪ್ರೀತಿಯನ್ನು ಗಳಿಸು, ಹಣ ತನ್ನಿಂದ ತಾನಾಗಿಯೇ ನಿನಗೆ ಆಗ್ತದೆ ಎಂಬುದನ್ನು ಹೇಳಿದಾಗ ಅದೇ ಪಾಲು ನಮ್ಮ ಕಣಚೂರು ಮೋಹನ್ರವರಿಗೆ ಅಲ್ಲಿ ಬಹಳಷ್ಟು ದೊಡ್ಡ ಉದ್ಯಮ ಮಾಡಲಿಕ್ಕೆ ಅವಕಾಶ ಆಯಿತು. ಅವರೆಲ್ಲರನ್ನು ಪ್ರೀತಿಸಿದರು, ಒಳ್ಳೆಯವರಾಗಿ ಅಲ್ಲಿ ಕಂಡರು. ಅದರ ನಂತರ 87ನೇ ಇಸವಿಯಲ್ಲಿ 87, 84 ಇರ್ಬೋದು, ನಮ್ಮ ಊರಿಗೆ ಬಂದು ಕಣಚೂರು ಮಿಲ್ ಅಂತೇಳಿ ಮಾಡಿ ನಮ್ಮ ಈ ನಾಟಕದಲ್ಲಿ ಸ್ಥಾಪನೆ ಮಾಡಿದರು. ಆ ಸ್ಥಾಪನೆ ಮಾಡಿದ ನಂತರ ಅವರು ಇನ್ನೊಂದು ಸ್ಟೆಪ್ಪನ್ನು ವರ್ಷಕ್ಕೆ ಒಂದು ಉದ್ದಿಮೆಯನ್ನು ದೊಡ್ಡದು ಮಾಡ್ತಾ ಹೋಗಿ ಕೊನೆಗೆ ಅವರಿಗೆ ಅಲ್ಲಿ ಬಹಳಷ್ಟು ಆ ಕಣಚೂರಿನಲ್ಲಿ ಇಲ್ಲಿ ಒಂದು ವ್ಯಾಪಾರ ಮಾಡುವಾಗ ಬಹಳಷ್ಟು ಇಲ್ಲಿಯ ಮರದ ವ್ಯಾಪಾರಸ್ಥರ ಕಿರುಕುಳವನ್ನು ತಾಳಿ ಬಹಳ ಇದು ಕಷ್ಟಪಟ್ಟುಕೊಂಡು ಸಮಾಧಾನ ಪಟ್ಟುಕೊಂಡು ಇಡೀ ಒಂದು ಅವರ ಧೈರ್ಯ ಅವರನ್ನು ಮುಂದಕ್ಕೆ ಹೋಗಲಿಕ್ಕೆ ಅಣಿಯಾಯಿತು. ಆ ಧೈರ್ಯದಿಂದ ಅವರು ಅಲ್ಲಿಂದ ಮುನ್ನುಗ್ಗಿ
ಇಲ್ಲಿ ಹತ್ತಿರದ ಕಲ್ಲಾಪಿನಲ್ಲಿ ಒಂದು ಪ್ಲೈವುಡ್ ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡಿದರು. ಆ ಪ್ಲೈವುಡ್ ಫ್ಯಾಕ್ಟರಿಯಿಂದ ಇನ್ನೂ ಬಹಳಷ್ಟು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ISI ಟ್ರೇಡ್ ಮಾರ್ಕ್ ಸಿಗುವುದಕ್ಕಿಂತ ಮೊದಲು ಕಣಚೂರು ಆ ಪ್ಲೈವುಡ್ ಫ್ಯಾಕ್ಟರಿಗೆ ISI ಟ್ರೇಡ್ ಲಿಸ್ಟ್ ಸಿಕ್ತು. ಇದು ಅವರ ಸಾಧನೆ ಆಗಿತ್ತು. ಆ ಸಾಧನೆಯಿಂದ ಅವರು ಮುಂದಕ್ಕೆ ಬಂದರು. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕಣಚೂರವರ ವ್ಯಕ್ತಿ ಇವತ್ತು ನಾವು ಡಾಕ್ಟ್ರೇಟ್ ಮಾತ್ರವೇ ಅಲ್ಲ, ಹಣ ಮಾಡಬಹುದು. ಬಹಳಷ್ಟು ಜನ ಮಾಡಿದ್ದಾರೆ ಹಣ. ಬಹಳ ಜನರು ಏನೂ ಇಲ್ಲದೆ ಎಂಥ ವಿಚಾರ ಇಲ್ಲದರೂ ದೊಡ್ಡ ದೊಡ್ಡ ಶ್ರೀಮಂತರಾಗಿ ಅಲ್ಲೆಲ್ಲವೋ ಮುಟ್ಟಿದ್ದಾರೆ. ಆದರೆ ಕಣಚೂರವರ ಶ್ರಮ ನಾನು ನೋಡಿಕೊಳ್ಳೋಷ್ಟು ಸತ್ಯ, ಅದನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ನನ್ನಿಂದ. ಯಾಕಂದರೆ ಅವರು ಅಲ್ಲಿಂದ ಮುಂದಕ್ಕೆ ಬಂದು, ನಾನು ಅವತ್ತು ಅವರಲ್ಲಿ ಹೇಳಿದೆ, ನಾನು ಭಾಳ ಗೆಳೆಯನಾಗಿದ್ದೆ, ಅವರ 50 ವರ್ಷದ ಗೆಳೆಯನಾಗಿದ್ದೇನೆ ನಾನು. ಅವ್ರ ಹತ್ರ ನಾನು ಅವತ್ತೊಮ್ಮೆ ಹೀಗೆ ಹೇಳಿದೆ, ನೋಡಿ ಮೋಂಡ್ರವರೇ, ನೀವೊಂದು ಮೆಡಿಕಲ್ ಕಾಲೇಜ್ ಮಾಡಿ ಅಂತ. ಸಮಯ ಬರಲಿಲ್ಲ ಅಂತ ಹೇಳಿದರು. ಅದಕ್ಕೆ ನನಗೆ ಮತ್ತೆ ಗೊತ್ತಾಯಿತು ಇದು ಯಾಕೆ ಹೀಗೆ ಹೇಳಿದರು. ಅವತ್ತು ಎಲ್ಲ ವ್ಯವಸ್ಥೆ ಇತ್ತು, ಯಾಕೆ ಸಾಧ್ಯ ಆಗಲಿಲ್ಲ. ಅವರ ಮಗ ಇನ್ನೂ ಡಿಗ್ರಿ ಪಾಸ್ ಆಗಿರಲಿಲ್ಲ, ಇನ್ನೂ ಅವರು ಮುಂದಕ್ಕೆ ಬರಲಿಲ್ಲ. MBA ಆಗುವ ತನಕ ಅವರು ಅದಕ್ಕೆ ಸಮಯ ಕೊಟ್ಟರು. ತನ್ನ ಮಗ MBA ಆದ ತಕ್ಷಣ ಅವರ ಮಗ ರಹಿಮಾನ್, ಅದನ್ನು ಹೇಳಿದರೆ ಸಾಧ್ಯ ಆಗುವುದಿಲ್ಲ, ಅಷ್ಟೊಂದು ಮೇರು ಮಟ್ಟದ ಒಬ್ಬ ವ್ಯಕ್ತಿ ಅಂತ ಆಗಿದ್ದಾನೆ ಅಬ್ದುಲ್ ರಹಿಮಾನ್ ಅಂತ ಹೇಳೋದು. ಅವರು ಮೇಲೆ ಬಂದಾಗ ಇವರಿಗೆ ಸ್ವಲ್ಪ ವಿಚಾರ ಮೆಡಿಕಲ್ ಕಾಲೇಜ್ ಮಾಡು. ಮತ್ತು ನಾನು ಹೇಳ್ತಾ ಇದ್ದೆ, ಎಷ್ಟೋ ಬಾರಿ ಹೇಳಿದುಂಟು ಹೀಗೆ, ನೀವು ಮೆಡಿಕಲ್ ಕಾಲೇಜ್ ಮಾಡಿ, ನಿಮ್ಮ ಎಷ್ಟೋ ಹಣ ಇರ್ಬೋದು, ಏನೇ ಇರ್ಬೋದು, ಆದರೆ ಜಗತ್ತಿನಲ್ಲಿ ನಿಮ್ಮನ್ನು ಜಗತ್ತು ನಿಮ್ಮನ್ನು ಗುರುತು ಮಾಡಲಿಕ್ಕೆ ಈ ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ ಎಂಬುದನ್ನು ಹೇಳಿಕೊಂಡಾಗ ಅವರು ಕಿವಿಗೊಟ್ಟರು. ಅಲ್ಲಾಹಿನ ಅನುಗ್ರಹ ಹಾಗಿತ್ತು, ಅವರಿಗೆ ಮೆಡಿಕಲ್ ಕಾಲೇಜ್ ಮಾಡುವಂಥ ವ್ಯವಸ್ಥೆ ಆಯಿತು. ನಾನು ಹೆಚ್ಚಿಗೆ, ನನಗೆ ಸಮಯ ಸಾಕಾಗುವುದಿಲ್ಲ, ಇನ್ನುಂಟ ಒಂದು ವಿಚಾರ ನನ್ನ ಮನಸ್ಸಿಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಒಬ್ಬ ವಚನ ಹೇಳಿದನು, ಒಂದು ಹಾಡಾಗಿತ್ತು. ಅದನ್ನು ಆ ಹಾಡನ್ನು ಇಲ್ಲಿ ಹೇಳಲೇಬೇಕಾಗ್ತದೆ. ಆ ಕಣಚೂರರಿಗೆ ಸಂಬಂಧಪಟ್ಟಂತ ಹಾಡಾಗಿತ್ತು. ಉಡುರಾಜಂ ಕೆಳಗುಂದಿ ಪೆರ್ಚದಿಹನೆ ನೆಗ್ರೋದ ಬೀಜಂ ಕೆಳಂ ಸಿಡಿದುಂ ಪೆರ್ಮರನಾಗನೆ ಎಲಕರುಂ ಮೆತ್ತಾಗದ ಲೋಕದೊಲು ಮಿಡಿ ಬೆಣ್ಣಾಗದ ದೇವರೊಲ್ಮೆದಿರಲ್ ಕಾಲಾನುಕಾಲಕ್ಕೆ ಬಡವಂ ತಾಂಬಲ್ಲಿದನಾಗನೆ ಹರಹರಾಸಿ ಚೆನ್ನ ಸೋಮೇಶ್ವರ ಎಂಬ ಸೋಮೇಶ್ವರ ಶತಕ. ಏನಿದ್ರ ಅರ್ಥ? ಉಡುರಾಜಂ ಕೆಳಗುಂದಿ ಪರಿಚಯದೇನೆ, ಈ ಚಂದಿರ 15 ದಿನಕ್ಕೊಮ್ಮೆ ಚಿಕ್ಕದಾಗ್ತಾನೆ, 15 ದಿನಕ್ಕೊಮ್ಮೆ ದೊಡ್ಡದಾಗ್ತಾನೆ. ಇದೆಷ್ಟು ಈ ಜಗತ್ತಿನಲ್ಲಿ ಕಾಣುವಂಥ ಸತ್ಯವೋ ಅಷ್ಟೇ ಸತ್ಯ ನಮ್ಮ ಮೋಣಾಕ. ಕೆಳಗುಂದಿ ಪೆರ್ಚದಿಹನೆ ನೆಗ್ರೋದ ಬೀಜ, ಒಂದು ಚಿಕ್ಕ ಆಲದ ಮರದ ಚಿಕ್ಕ ಒಂದು ಬೀಜ ಕೆಳಗೆ ಬಿದ್ದು ಅದು ದೊಡ್ಡ ಹೆಮ್ಮರ ಆಗುವುದು ಯಾವುದು ಸತ್ಯವೋ ಅಷ್ಟೇ ಸತ್ಯ ನಮ್ಮ ಮೋಣಾಕ. ಮಿಡಿ ಬೆಣ್ಣಾಗದ ಚಿಕ್ಕ ಕಾಯಿ ದೊಡ್ಡದಾಗಿ ಹಣ್ಣಾಗದೇ ಇರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ನಮ್ಮ ಮೋಣಾಕ. ಎಲಕರು ಎತ್ತಾಗದ ಲೋಕದಲ್ಲೂ ಮಿಡಿ ಪೆನ್ನಾಗದ ದೇವರೊಲ್ಮೆಯದಿರಲ್ ಕಾಲಾನುಕಾಲಕ್ಕೆ ಬಡವಂತ ಅಂಬಲ್ಲಿದನಾಗನೆ. ಇವತ್ತು ನಾನು ಅವರ ಹಣವನ್ನು ಅಳತೆ ಮಾಡಿ ನಾನು ಇದನ್ನು ಹೇಳಿದಲ್ಲ, ಅವರ ಜ್ಞಾನವನ್ನು ನಾನು ಹೇಳ್ತೇನೆ. ಇವತ್ತು 6 ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತಾಡುವಂಥ ಒಂದು ಶಕ್ತಿ ದೇವರು ಅವರಿಗೆ ಕೊಟ್ಟಿದ್ದಾನೆ. ಇವತ್ತು 4ನೇ ಕ್ಲಾಸ್ ಕಲಿತಂಥ ವಿದ್ಯಾರ್ಥಿ ಇವತ್ತು ಇಂಗ್ಲೀಷನ್ನು ನಿರರ್ಗಳವಾಗಿ ಮಾತಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದು ಮಾತ್ರವೇ ಅಲ್ಲ, ಕಂಪ್ಯೂಟರ್ನ ನೋಡುವಾಗ ಕಂಪ್ಯೂಟರ್ನಲ್ಲಿ ಯಾವ CAಗೂ ಹೆಚ್ಚಲ್ಲ ಎಂಬಂತೆ ಕಂಪ್ಯೂಟರ್ ಮೈಂಡ್ ಇರುವಂಥ ಒಬ್ಬ ಮೋಣಾಕ. ಇದೆಲ್ಲ ದೇವರು ಕೊಟ್ಟಿದ್ದಂಥ ಅವಕಾಶ ಅವರಿಗೆ ಆಗಿತ್ತು. ಬೇರೆ ಬೇರೆ ರೀತಿಯಲ್ಲಿ 6 ಭಾಷೆಗಳಲ್ಲಿ, ಹಿಂದಿ, ಇಂಗ್ಲೀಷ್, ಕನ್ನಡ, ತುಳು ಮತ್ತು ಬೇರೆ ಬೇರೆ 6 ಭಾಷೆಗಳ ತಮಿಳು, ಇದರಲ್ಲಿ ನಿರರ್ಗಳವಾಗಿ ಮಾತಾಡುವ ಶಕ್ತಿಯನ್ನು ಕೊಟ್ಟಂಥ ಮೋಣಾಕ. ಇದನ್ನು ನೆನೆಸುವಾಗ ನಮ್ಮೂರಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಹೀಗಾಗಿದ್ದಾರೆ. ಇದು ಯಾರ ಹೆಮ್ಮೆ? ಈ ಊರಿನವರ ಹೆಮ್ಮೆ, ಅವರ ಕುಟುಂಬದವರ ಹೆಮ್ಮೆ. ಇವತ್ತು ಅವರ ಕುಟುಂಬಕ್ಕೆ ಹೇಳುವಂಥ ಒಬ್ಬ ದೊಡ್ಡ ವ್ಯಕ್ತಿ ಅವರು ಕಣಚೂರು ಮೋಣಾಗಿರ್ತಾರೆ. ಅವರ ಕುಟುಂಬಕ್ಕೆ ದೊಡ್ಡ ಅಡ್ರೆಸ್ ಆಗಿದೆ, ಅದು ಕಣಚೂರು ಮೋಣಾಕ. ನಮಗೆಲ್ಲರಿಗೂ ಒಂದು ಹೇಳುವಂಥ ವ್ಯವಸ್ಥೆ, ನಮಗೆ ಕಣಚೂರು ಮೆಡಿಕಲ್ ಕಾಲೇಜ್ ಹತ್ತಿರ ನನ್ನ ಮನೆ ಇದೆ, ಕಣಚೂರು ಮೆಡಿಕಲ್ ಕಾಲೇಜಿನ ಹತ್ತಿರ ನನ್ನ ಮನೆ ಇದೆ, ಅವರ ಊರಿನವ ಎಂಬ ಹೇಳುವಂಥ ಸತ್ಯವನ್ನು ನನ್ನಲ್ಲಿ ಹೇಳಲಿಕ್ಕೆ ಆಗ್ತದೆ ಎಂಬ ವಿಚಾರವನ್ನು ಹೇಳ್ತಾ ಕಾರ್ಯಕ್ರಮದ ಮುಂದಿನ ಭಾಗ ಸನ್ಮಾನ ಕಾರ್ಯಕ್ರಮ. ಇವತ್ತಿನ ಕೇಂದ್ರ ವ್ಯಕ್ತಿ ಡಾಕ್ಟರ್ ಹಾಜಿ UK ಮೋನು ಕಣಚೂರು. ಮೊನ್ನೆ ತಾನೇ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ
ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹುಟ್ಟೂರ ನಾಗರಿಕ ಸನ್ಮಾನ ಹಿರಿಯ ಶ್ರೇಷ್ಠ ಕವಿ ದಿವಂಗತ BM ಇದಿನಬ್ಬರವರು, ಅದೇ ರೀತಿ ಕಾನೂನು ಸಚಿವರಾಗಿದ್ದಂತಹ VV ಚಂದ್ರೇಗೌಡರು ಹೇಳ್ತಾರೆ, ಮಗು ಮೌನ ನಮ್ಮ ಮಗು. ಮೌನ ಅಂತ ಹೇಳಿದ್ರೇನು? ನಿಮ್ಮಲ್ಲಿ ಮೌನ ಅಂತ ಹೇಳಿದ್ರೇನು? ಮಗು ಅಲ್ವಾ ಅಂತೇಳಿ. ಆ ಮೌನು ನಮ್ಮ ಮಗು, ನಮ್ಮ ಊರಿನ ಮಗು, ಮೂಡಿಗೆರೆಯ ಮಗು ಅಂತ ಹೇಳಿದ್ದು VV ಚಂದ್ರೇಗೌಡರು. ಮುಳಿಯ ಶಂಕರ್ ಭಟ್ರವರು ಈ ನಮ್ಮ ಮೋನುರವರ ಪುಸ್ತಕವನ್ನು ರಚಿಸಿದ್ದಾರೆ. ಅದು ಜುಲೈ 13ಕ್ಕೆ ರಿಲೀಸ್ ಆಗ್ತದೆ. ಅದರಲ್ಲಿ ಎಲ್ಲವೂ ಅಡಕವಾಗಿದೆ. ಅವರು ಆಸೀನರಾಗಿದ್ದಾರೆ ಮುಳಿಯ ಶಂಕರ್ ಭಟ್ರವರು. ಈ ಸನ್ಮಾನಕ್ಕೆ ಪ್ರೋತ್ಸಾಹ ನೀಡಿದವರು ಮುಳಿಯ ಶಂಕರ್ ಭಟ್ರು ಅವರನ್ನು ನಾನು ಸ್ಮರಿಸುತ್ತಾ ಡಾಕ್ಟರ್ ಹಾಜಿ UK ಹುಟ್ಟೂರು ನಾಗರಿಕ ಸನ್ಮಾನ ಸಮಿತಿಯ ಸನ್ಮಾನ ಪತ್ರವನ್ನು ನಾನು ಓದ್ತಾ ಇದ್ದೇನೆ. ಪರಹಂಗು ಬಯಸದೆ ಬದುಕುವ ಉದ್ದೇಶವುಳ್ಳವನಿಗೆ ಸ್ವಾವಲಂಬನೆಯ ಬದುಕು ದೈವತ್ವವಾಗಿ ದೊರೆಯುತ್ತದೆ ಎಂಬ ಉಮರ್ ಬಿನ್ ಖತ್ತಾಬರ ಮಾತಿಗೆ ಕಣಚೂರು ಮೋನು ಹಾಜಿಯವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಸ್ವಾವಲಂಬನೆ, ಸ್ವಾಭಿಮಾನ ರಕ್ತಗತವಾಗಿರುವ ಶ್ರೀಯುತರು ಬಾಲ್ಯದಿಂದಲೇ ಸ್ವತಂತ್ರ ದುಡಿಮೆ, ಛಲ, ಸತತ ಪ್ರಯತ್ನದಿಂದ ಮುನ್ನೇರಿ ಇಂದು ಉದ್ಯಮ ರಂಗದಲ್ಲಿ ಮಾತ್ರವಲ್ಲ, ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ರಂಗಗಳನ್ನು ಬಹಳ ಎತ್ತರಕ್ಕೇರಿದ್ದಾರೆ. ದಕ್ಕ ಜಿಲ್ಲೆಯ ಮಂಗಳೂರು ತಾಲೂಕು ಕೊಣಗೆ ಗ್ರಾಮದ ಪಟ್ಟೋಡಿ ಎಂಬಲ್ಲಿ ಕೂಜ್ಬೇರಿ BMO ದಂಪತಿಯ ಸುಪುತ್ರನಾಗಿ ಎನಿಸಿ ಬಂದ ಇವರು ಹದಿಹರೆಯದಲ್ಲೇ ಉದ್ಯೋಗ ಹರಸಿ ಮೂಡಿಗೆರೆಗೆ ತೆರಳಿದ್ದರು. ಮೂಡಿಗೆರೆ ಪಕ್ಕದ ಕಣಚೂರಿ ಎಂಬಲ್ಲಿ ಮರದ ಉದ್ಯಮವನ್ನು ಆರಂಭಿಸಿದ ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬೃಹತ್ ಉದ್ಯಮದ ಒಡೆಯರಾದರು. ಇಂದು ಬಹುವಿಧ ಸಂಸ್ಥೆಗಳ ಸಾಮ್ರಾಜ್ಯವು ದೇಶದ ಗಡಿ ದಾಟಿ ಪಪ್ಪುವಾ ನ್ಯೂಗಿನಿ, ಮಲೇಷಿಯಾ, ಸಿಂಗಾಪುರ ಮುಂತಾದ ಪೌರಸ್ಥ ದೇಶಗಳಿಗೂ ದುಬೈ, ಬ್ರೆಜಿಲ್ ಹಾಗೂ ಆಫ್ರಿಕನ್ ದೇಶಗಳು ಹರಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕವಾಗಿದೆ. ತನ್ನ ಉದ್ಯಮ ಸಾಮ್ರಾಜ್ಯಕ್ಕೆ ಅಡಿಮೆ ಹಾಕಿದ ಕಣಚೂರಿ ಎಂಬ ಪುಟ್ಟ ಹಳ್ಳಿಯ ಹೆಸರನ್ನೇ ತನ್ನ ಎಲ್ಲ ಸಂಸ್ಥೆಗಳಿಗೂ ಹಾಕುವ ಮೂಲಕ ಆ ಹಳ್ಳಿಯ ಹೆಸರು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ ಕಣಚೂರು ಮೋನಾಜಿ ಅವರು. ಬಹಳ ಅಭಿಮಾನದ ಈ ಅಂಶವನ್ನು ಅವರು ಆ ಊರಿನ ಜನರು ಕೃತಜ್ಞತಾಪೂರ್ವಕವಾಗಿ ನೆನಪಿಸುತ್ತಾ ಇದ್ದಾರೆ. ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟು ಸಾವಿರಾರು ಕುಟುಂಬಗಳಿಗೆ ಅನ್ನದಾತರಾಗಿರುವ ಮೋನು ಹಾಜಿಯವರು ಈ ಬೃಹತ್ ಸಾಮ್ರಾಜ್ಯವನ್ನು ಸಂಪಾದಿಸಿದ್ದು ಪ್ರಾಮಾಣಿಕ, ಕಾನೂನುಬದ್ಧವಾದ ಉದ್ಯಮ ಹಾಗೂ ಸತತ ಪರಿಶ್ರಮ, ಅಸಾಧ್ಯಸ್ಥ ಛಲ, ಅಪ್ರತಿಮ ಸ್ಥೈರ್ಯದಿಂದಾಗಿದೆ. ಉದ್ಯಮದ ನಡುವೆ ರಾಜಕೀಯ ರಂಗದಲ್ಲೂ ಕ್ರಿಯಾಶೀಲತೆ ಮೆರೆಯುತ್ತಿರುವ ಶ್ರೀಯುತರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಖಜಾಂಚಿಯಾಗಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ವಿವಿಧ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಧಾರ್ಮಿಕ ರಂಗದಲ್ಲೂ ಮಸೀದಿ ಮದರಸಗಳ ಅಧ್ಯಕ್ಷರಾಗಿರುವ ಇವರು ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತವಾದ ಉಳ್ಳಾಲ ಸೈಯದ್ ಮದನಿ ದರ್ಗಾ ಶರೀಫಿನ ಪ್ರತಿಷ್ಠಿತ ಅಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿ ಉಳ್ಳಾಲದಲ್ಲಿ ಅಭ್ಯುದಯ ಕಾರ್ಯಗಳ ರೂವಾರಿ ಎನಿಸಿದರು. ಉಳ್ಳಾಲ ದರ್ಗಾ ವತಿಯಿಂದ ಸಂದರ್ಶಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿಸಿದ್ದು ಇವರ ಅಧ್ಯಕ್ಷ ಸ್ಥಾನದ ಒಂದು ಅಪೂರ್ವ ದಾಖಲೆಯಾಗಿದೆ. ಶೈಕ್ಷಣಿಕ ರಂಗದಲ್ಲೂ ಕ್ರಿಯಾಶೀಲರಾದ ಇವರು LKG ಮತ್ತು ಇತರ ಶಾಲೆಗಳ ಮೂಲಕ ಆರಂಭಿಸಿ ಈಗ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಕಣಚೂರು ಮೆಡಿಕಲ್ ಕಾಲೇಜು ಹಾಗೂ ಹಾಸ್ಪಿಟಲ್ನ ಮಾಲಕರಾಗಿದ್ದಾರೆ. 1990ರಲ್ಲಿ ಕಣಚೂರು ವುಡ್ ಇಂಡಸ್ಟ್ರೀಸ್, 1992ರಲ್ಲಿ ಕಣಚೂರು ಸೀಸನಿಂಗ್ ಇಂಡಸ್ಟ್ರೀಸ್, 2002ರಲ್ಲಿ ಕಣಚೂರು ಪಬ್ಲಿಕ್ ಸ್ಕೂಲ್, 2013ರಲ್ಲಿ ಕಣಚೂರು ಹಾಸ್ಪಿಟಲ್, 2016ರಲ್ಲಿ ಕಣಚೂರು ಮೆಡಿಕಲ್ ಕಾಲೇಜು ಸ್ಥಾಪನೆಯಾಗಿ ಕಣಚೂರು ಉದ್ಯಮ ಸಾಮ್ರಾಜ್ಯ ಬೆಳೆಯುತ್ತಾ ಬಂದಿದೆ. ಮೇಲ್ನೋಟಕ್ಕೆ ಗಂಭೀರ ಸ್ವಭಾವದರಂತೆ ಕಂಡರೂ ಹತ್ತಿರವಾದಾಗ ಅವರ ಮೃದು ಮಧುರ ಸ್ವಭಾವದ ಪರಿಚಯವಾಗುತ್ತದೆ. ಕೋಟಿ ಕೋಟಿ ಲೆಕ್ಕದ ವ್ಯವಹಾರದ ಬೃಹತ್ ಉದ್ಯಮ ಸಾಮ್ರಾಜ್ಯದ ಅಧಿಪತಿಯಾಗಿದ್ದರು. ಹಮ್ಮು ಬಿಮ್ಮಿಲ್ಲದೆ ಎಲ್ಲರೊಡನೆ ಮುಕ್ತವಾಗಿ ಒಡನಾಡುವ ಸಹೃದಯಿ, ನಾಟಕೀಯತೆ ಇಲ್ಲದ ನೇರ ನುಡಿಯ ಸತ್ಯನಿಷ್ಠೆಯಲ್ಲಿ ನಿಷ್ಠುರರಾದ ಧೀಮಂತ, ಅರ್ಹರನ್ನು ಗುರುತಿಸಿ ಸಾಹಸ ಸಾಚುವ ಕೊಡುಗೈ ದಾನಿ, ಹೆಸರು ಪ್ರಶಂಸೆ ಪ್ರತ್ಯುಪಕಾರ ಬಯಸದ ನಿರ್ಮಲ ದಾನಿ, ಬಾಳಿನುದ್ದಕ್ಕೂ ಪ್ರೀತಿಯ ಸಂಗಾತಿಯಾಗಿ ಪತಿಯ ಎಲ್ಲ ಯಶಸ್ಸಿನ ಹಿಂದಿನ ಪ್ರೇರಕ ಶಕ್ತಿಯಾಗಿ ಬಾಳುತ್ತಾ ಬಂದ ಧರ್ಮಪತ್ನಿಯ ಝುಹರಾ, ಮಕ್ಕಳಾದ ಅಬ್ದುರಹಿಮಾನ್, ಉಮ್ಮೈಬಾ, ಫರೀದಾ, ಡಾಕ್ಟರ್ ಆಬಿದಾ ಸೇರಿದ ಸಂತೃಪ್ತ ಸಂತುಷ್ಟ ಕುಟುಂಬದ ಯಜಮಾನನಾಗಿ ಕೌಟುಂಬಿಕವಾಗಿ ಯಶೋಗಾಥೆಯನ್ನು ದಾಖಲಿಸಿದ್ದಾರೆ. ಶ್ರೀಯುತರ ಸಮಾಜ ಸೇವೆ, ಸಾವಿರಾರು ಮಂದಿಗೆ ಉದ್ಯೋಗ, ನಿಷ್ಕಲಂಕ ವ್ಯಕ್ತಿತ್ವ ಹಾಗೂ ಉದ್ಯಮದಲ್ಲಿ ಅದ್ಭುತ ಯಶಸ್ಸು ಮುಂತಾದವುಗಳನ್ನು ಪರಿಗಣಿಸಿ ಮಂಗಳೂರು ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಇದು ಮೋನು ಹಾಜಿಯವರ ಸಾವಿರಾರು ನೌಕರರು, ಲಕ್ಷಾಂತರ ಅಭಿಮಾನಿಗಳು, ಆಪ್ತರು, ಹಿತೈಷಿಗಳು, ಬಂಧುಗಳು ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಸೇರಿ ಪ್ರೀತ್ಯಾರ್ಥದಿಂದ ನೀಡುತ್ತಿರುವ ಇಂದಿನ ಹುಟ್ಟೂರ ಪೌರ ಸನ್ಮಾನದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ UT ಖಾದರ್, ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ
ಪ್ರತಿನಿಧಿ ಡಾಕ್ಟರ್ ವಿನಯ್ ಹೆಗ್ಡೆ ಹಾಗೂ ಇತರ ಗಣ್ಯರ ಘನ ಉಪಸ್ಥಿತಿಯಲ್ಲಿ ಈ ಸನ್ಮಾನ ಪತ್ರವನ್ನು ಶ್ರೀಯುತರ ಘನ ಸಾನ್ನಿಧ್ಯಕ್ಕೆ ಎಲ್ಲ ವಿಧ ಗೌರವಾದರೊಂದಿಗೆ ಹಾಗೂ ಆಯುರಾರೋಗ್ಯ ಮತ್ತು ಇನ್ನಷ್ಟು ಯಶಸ್ಸನ್ನು ಜಗದಡಿಯನ್ನು ನೀಡಲೆಂದು ಆತ್ಮಾರ್ಥವಾಗಿ ಪ್ರಾರ್ಥಿಸುತ್ತಾ ಸಮರ್ಪಿಸುತ್ತಿದ್ದೇನೆ. ತಲಿಮಾರ್ ರವೀಂದ್ರ ರೈ ಅಧ್ಯಕ್ಷರು, ಹೈದರ್ ಪ್ರತಿಭಟನೆ ಸಂಚಾಲಕರು, ಡಿಎಒಕರ್ ಮತ್ತು ತ್ಯಾಗಂ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು, ಬ್ಲಾಕ್ ರಾಜಕೀಯ ಹುಟ್ಟುವಳ ನಾಗರಿಕ ಸನ್ಮಾನ ಸಮಿತಿ. ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸನ್ಮಾನ ಪತ್ರವನ್ನು ವಾಚಿಸಿದಂತಹ ಡಿಐ ಅಬೂಬಕರ್ ಕೈರಂಗಳ ಪ್ರಧಾನ ಕಾರ್ಯದರ್ಶಿಗಳು, ಹುಟ್ಟೂರ ನಾಗರಿಕ ಸನ್ಮಾನ ಸಮಿತಿ ಇವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದೀಗ ಅವರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ಅದರ ಜೊತೆ ಅವರ ಒಂದು ಡಾಕ್ಯುಮೆಂಟ್ರಿ ಇದೆ, 5 ನಿಮಿಷದ ಒಂದು ಡಾಕ್ಯುಮೆಂಟ್ರಿ ಕೂಡ ಇಲ್ಲಿ ಅದನ್ನು ಪ್ಲೇ ಮಾಡ್ತಾರೆ. ಡಾಕ್ಯುಮೆಂಟ್ರಿ ಡಾಕ್ಟರ್ ಹಾಜಿ UK ಮೋನು ಕಣಚೂರು ಇವರಿಗೆ ಶಾಲು ಹೊದಿಸಿ, ಪೇಟ ತೊಡಿಸಿ, ಹಾರಾರ್ಪಣೆ ಮಾಡಿ, ಫಲ ವಸ್ತುಗಳನ್ನು ನೀಡಿ, ಸನ್ಮಾನ ಪತ್ರ ಮತ್ತು ಸ್ಮರಣಿಕೆಯನ್ನು ನೀಡಿ ಇವತ್ತು ನಾವು ಗೌರವಿಸ್ತಾ ಇದ್ದೇವೆ. ತಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಒಬ್ಬ ಸಾಧಕನಿಗೆ ನಾವು ನೀಡಬೇಕಾದ UK ಮೋನು ಕಣಚೂರು ದೇಶ ವಿದೇಶಗಳಲ್ಲಿ ಸರ್ವಧರ್ಮೀಯರಿಗೂ ಚಿರಪರಿಚಿತ ಹೆಸರು. ಉದ್ದಿಮೆ, ಶಿಕ್ಷಣ, ಸಂಸ್ಕೃತಿ, ಆರೋಗ್ಯ, ಧಾರ್ಮಿಕ, ರಾಜಕೀಯ ಹೀಗೆ ಸಮಾಜ ಸೇವೆಯ ಎಲ್ಲ ರಂಗಗಳಲ್ಲಿ ತೊಡಗಿಸಿಕೊಂಡು ದಣಿಮರಿಯದ ಸೇವಕನಾಗಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದವರು. ಕೋಜುಬ್ಯಾರಿ ಹಾಗೂ ಬಿಯುಮ್ಮ ದಂಪತಿಯ ಸುಪುತ್ರನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೋಣಾಜೆ ಗ್ರಾಮದ ಪಟ್ಟೋರಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರೂ ತನ್ನ ಊರಿನಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾರ್ಜನೆ ನೀಡುವ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದವರು. ಉನ್ನತ ಮಟ್ಟದ ಶಿಕ್ಷಣ ಪಡೆದ ಇದ್ರೂ ಇನ್ನೊಬ್ಬರ ಸುಖದಲ್ಲಿ ತೃಪ್ತಿ ಕಾಣುವುದು ಎಂಬಂತೆ ತನ್ನ ಮೆಡಿಕಲ್ ಕಾಲೇಜ್ ಮೂಲಕ ಸಾವಿರಾರು ಮಂದಿ ಡಾಕ್ಟರ್ ಪದವಿ ಪಡೆಯಲು ಕಾರಣೀಕರ್ತರಾದವರು. ಬಾಲ್ಯದಲ್ಲಿಯೇ ಉದ್ಯೋಗ ಅರಸಿ ಮಂಗಳೂರಿನಿಂದ ಮೂಡಿಗೆರೆಗೆ ತೆರಳಿದ UK ಮೋನುರವರು ಪ್ರಪ್ರಥಮವಾಗಿ ಮೂಡಿಗೆರೆಯ ಕಣಚೂರು ಎಂಬ ಪ್ರದೇಶದಲ್ಲಿ ಮರದ ಉದ್ಯಮ ಪ್ರಾರಂಭ ಮಾಡ್ತಾರೆ. ಶ್ರಮಜೀವಿಯಾಗಿದ್ದ ಇವರು ತನ್ನ ಕಠಿಣ ಪರಿಶ್ರಮದಿಂದ ನಾವು ಮುಗಿಸಬೇಕಾಗಿದೆ. ಸಭಾ ಕಾರ್ಯಕ್ರಮದ ತಕ್ಷಣ ನಾವು ಎಲ್ಲರಿಗೂ ಅವಕಾಶ ಕೊಡ್ತೇವೆ. ದಯವಿಟ್ಟು ಸಹಕರಿಸಿ. ಸಂಘಟಕರು ಈ ಬಗ್ಗೆ ನಮ್ಮ ಜೊತೆ ಸಹಕರಿಸಬೇಕು. ಈಗಾಗಲೇ ಡಾಕ್ಟರ್ ಹಾಜಿ UK ಮೋನು ಕಣಚೂರು ಅವರಿಗೆ ಹುಟ್ಟೂರ ನಾಗರಿಕ ಸನ್ಮಾನ ಕಾರ್ಯಕ್ರಮ ಆಗಿದೆ. ದಯವಿಟ್ಟು ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ವಿಶೇಷವಾಗಿ ಇವತ್ತು ವಿನಯ್ ಹೆಗ್ಡೆಯವರು, ಸ್ವಾಮಿಗಳು ಎಲ್ಲರೂ ಅವರ ಬಗ್ಗೆ ಒಳ್ಳೆ ಮಾತು ಹೇಳಿದ್ದಾರೆ, ಹೇಳಲಿಕ್ಕಿದ್ದಾರೆ. ಆದ್ದರಿಂದ ಅಂಥ ಒಂದು ವ್ಯಕ್ತಿಯ ಆರೋಗ್ಯ, ಅವರ ಇದಕ್ಕೆ ಸೇವೆಗೆ ನಿಮ್ಮೆಲ್ಲರ ಶುಭ ಆಶೀರ್ವಾದಗಳಿರಲಿ ಅಂತ ಹೇಳ್ತಾ UK ಮೋನುರವರ ಒಂದು ಸಾಹಸಕ್ಕೆ ನಾವು ಮೆಚ್ಚಲೇಬೇಕು. ಯಾಕಂತ ಹೇಳಿದಲ್ಲ, ನೆತ್ರೋದ ಕರ್ಮರವಾಗದೆ ಅಂತ ಹೇಳಿದಲ್ಲ, ಕಷ್ಟದಿಂದ ಮೇಲೆ ಬಂದರೂ ಕೂಡ ಇವತ್ತು ಕಷ್ಟದಲ್ಲಿದ್ದವರ ಬಗ್ಗೆ ವಿಶೇಷ ಕಾಳಜಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇದು ಒಳ್ಳೆಯದು ಮಾಡಲಿ, ಶುಭವಾಗಲಿ. ಮನುಷ್ಯರ ಹೆಸರು ಬೇರೆ ಬೇರೆಯಾಗಿದ್ದರು, ಆಚಾರಗಳು ಬೇರೆ ಬೇರೆಯಾಗಿದ್ದರು, ಒಂದೇ ತತ್ವದಡಿಗೆ, ಒಂದೇ ಸತ್ವದಡಿಗೆ ಈ ಜಗತ್ತು ಪ್ರತಿಪಾದನೆ ಮಾಡತಕ್ಕಂಥ ಈ ಒಂದು ಸನ್ನಿವೇಶವನ್ನು ಅರ್ಥವಿಸಿಕೊಂಡು ಹುಟ್ಟಿದ ಭೂಮಿಗೆ, ಹುಟ್ಟಿದ ದೇಶಕ್ಕೆ, ಹುಟ್ಟಿದ ಸಮಾಜಕ್ಕೆ, ಹುಟ್ಟಿದ ತಂದೆ ತಾಯಿಯ ಋಣಾನು ಸಂಬಂಧದಲ್ಲಿ ಬೆಳೆದಂಥ ಪೋಷಣೆಯಾದಂಥ ಮೋನು ಕಣಚೂರವರು ಇವತ್ತು ಅವರ ಹುಟ್ಟೂರ ಸನ್ಮಾನದಲ್ಲಿ ಇವತ್ತು ದೇಶದ ಬೇರೆ ಬೇರೆ ಭಾಗದಿಂದ ಬಂದಂಥ ಮಕ್ಕಳನ್ನು ಕೂಡ ಸೇರಿಸಿ ಅವರ ಪ್ರೀತಿಯ ಆ ಒಂದು ಸಂದೇಶ ಅವರ ಸಂಸ್ಥೆಯ ಮೂಲಕ ಇಡೀ ದೇಶಾದ್ಯಂತ ಕಣಚೂರಿನ ಪ್ರಭಾವಿತ ಶಕ್ತಿ ಅವರು ಹುಟ್ಟಿದಂಥ ಆ ಮಣ್ಣಿಗೆ ಕೊಡತಕ್ಕಂಥ ಪ್ರಾತಿನಿಧ್ಯ ಮತ್ತು ಗೌರವಯುತವಾದಂಥ ಬದುಕಿನಲ್ಲಿ ತಾನು ಒಬ್ಬ ಜನಸಾಮಾನ್ಯನಾಗಿ ವಿದ್ಯೆ ವಂಚಿತ ಆಗತಕ್ಕಂಥ ಆ ಕಾಲದಲ್ಲಿ ನನ್ನಂತೆ ವಂಚಿತ ಆಗಿರತಕ್ಕಂಥ ಆ ಸಂಸಾರಗಳು ಪ್ರಬುದ್ಧತೆಯನ್ನು ಹೊಂದಿಕೊಳ್ಳಬೇಕು ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಬಹುಶಃ ಒಬ್ಬ ಕರ್ಮಜೀವಿಯಾಗಿ ಆ ಡಾಕ್ಟರೇಟನ್ನು ಪದವಿಯನ್ನು ಪಡ್ಕೊಂಡು ತನ್ನ ಜೀವಿತ ಕಾಲದಲ್ಲಿ ಸಮಾಜದಲ್ಲಿ
ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬದುಕಬೇಕು, ಬದುಕಿದಷ್ಟು ಕಾಲ ದುಃಖಿಗಳ ಆರ್ತರ ಜೀವನಕ್ಕೆ ನೆಮ್ಮದಿಯನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ತಮ್ಮ ಸಂಸ್ಥೆಗಳನ್ನು ಬೆಳೆಸಿಕೊಂಡು ಬಂದರು, ಬೆಳಗಿಸಿಕೊಂಡು ಬಂದರು. ಅದೇ ರೀತಿ ವಿನಯ್ ಹೆಗ್ಡೆಯವರು ಕೂಡ ಇವತ್ತು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವುದರ ಮೂಲಕ ಆಸ್ಪತ್ರೆ ಮತ್ತು ಅವರ ಬೇರೆ ಬೇರೆ ರೀತಿಯ ಸಂಸ್ಥೆಯನ್ನು ನಡೆಸಿ ಈ ದೇಶಕ್ಕೆ ಹೊರೆ ಇರತಕ್ಕಂಥ ನಿರುದ್ಯೋಗ ಸಮಸ್ಯೆಯನ್ನು ಈ ಸಂಸ್ಥೆಗಳು ಇವತ್ತು ನಿಭಾಯಿಸ್ತಾ ಇದೆ. ನಾವು ಯೋಚಿಸಬೇಕು. ವಿನಯ್ ಹೆಗ್ಡೆಯವರು ಕೂಡ ಅವರು ಭಾಳಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು. ಇವತ್ತು ನಮಗೆಲ್ಲರಿಗೆ ನೋಡಲಿಕ್ಕೆ ಭಾಳ ಸಂತೋಷ ಆಗ್ತದೆ, ಹೆಮ್ಮೆ ಪಡ್ತೇವೆ. ಅದರ ಜೊತೆಯಲ್ಲಿ ಹೇಳ್ತೇವೆ ಮೆಡಿಕಲ್ ಕಾಲೇಜು ಸಂಸ್ಥೆಗಳು ಭಾಳಷ್ಟು ದುಡ್ಡು ಮಾಡ್ತದೆ ಅಂತ. ಅದು ಅವರೇ ಹೇಳಿದಂತೆ ತಪ್ಪ ಅಭಿಪ್ರಾಯ. ಇವತ್ತು ಸಂಸ್ಥೆ ಎಷ್ಟು ದೊಡ್ಡ ಬೆಳೀತಾ ಹೋಯ್ತೋ ಅಷ್ಟೇ ಜನರ ದುಃಖಕ್ಕೆ ದುಮ್ಮಾನಕ್ಕೆ ಪ್ರೋತ್ಸಾಹ ಕೊಟ್ಟು ಸಹಕರಿಸುವವರು ವಿನಯ್ ಹೆಗ್ಡೆಯವರು ಮತ್ತು ಮೋಹನ್ ಕನಶೂರ್ನವರು. ಅವರ ಸಂಸ್ಥೆಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಭಾಳ ಸಹಕರಿಸಿದಂಥ ಇತಿಹಾಸ ಇದೆ. ನಾನು ಭಾಳಷ್ಟು ಹತ್ತಿರದಲ್ಲಿ ಕಂಡದ್ರಿಂದ ಹೇಳುವಂಥದ್ದು. ಅವರ ಚಿಂತನೆ, ಅವರ ಸಂಸ್ಥೆಯಲ್ಲಿ ಬರತಕ್ಕಂಥ ಏರುಪೇರು, ಆ ಸನ್ನಿವೇಶ, ಆ ಸಂದರ್ಭಗಳನ್ನು, ಅವರು ಪಡತಕ್ಕಂಥ ಎಲ್ಲ ರೀತಿಯ ತಮ್ಮ ಭೌತಿಕವಾದಂಥ ಆ ಕ್ಷಣಗಳನ್ನು ಅವರು ನಿರ್ವಹಿಸತಕ್ಕಂಥ ಕಾರ್ಯಪ್ರವೃತ್ತಿಯಲ್ಲಿ ಭಗವಂತನ ಅನುಗ್ರಹದ ನೆಲೆಯಲ್ಲಿ ಅದು ನಡೀತಾ ಇರುತ್ತದೆ. ಇವತ್ತು ಈ ವೇದಿಕೆಯಲ್ಲಿ ಸೌಹಾರ್ದ ಕೂಟ ಅನ್ನುವಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇವತ್ತು ಕ್ಯಾಥಲಿಕ್ ಸಮಾಜದ ವಿಶೇಷವಾದಂಥ ಧರ್ಮಗುರುಗಳು ಈ ವೇದಿಕೆಯಲ್ಲಿದ್ದಾರೆ. ಜೀಸಸ್ ಕ್ರೈಸ್ಟ್ ಜಗತ್ತಿಗೆ ಬೋಧನೆ ಮಾಡಿದಂಥ ಒಂದು ದೊಡ್ಡ ಸಂದೇಶ ಲವ್ ಈಸ್ ಗಾಡ್, ಪ್ರೀತಿಗಿಂತ ದೊಡ್ಡ ದೇವರಿಲ್ಲ ಅಂತ ಉದಾತ್ತವಾದಂಥ ತಾತ್ಪರ್ಯವನ್ನು ಇವತ್ತು ಸಮಾಜಕ್ಕೆ ಸಂದೇಶ ಕೊಡತಕ್ಕಂಥ ಕ್ರೈಸ್ತ ಧರ್ಮಗುರುಗಳನ್ನು ಕೂಡ ಈ ವೇದಿಕೆಯಲ್ಲಿ ವಿರಾಜಿಸಿಕೊಂಡು ಒಂದು ಸೌಹಾರ್ದಯುತವಾದಂಥ ಮಾನವೀಯ ಮೌಲ್ಯದ ಜೊತೆಯಲ್ಲಿ ಒಂದು ಸಂಸ್ಥೆ ಇಡೀ ಸಮಾಜಕ್ಕೆ ಏನು ಬದುಕನ್ನು ಕೊಡ್ತದೆ, ಆ ಜೀವನದ ಕ್ಷಣದಲ್ಲಿ ಇರತಕ್ಕಂಥ ಬದುಕಿನಲ್ಲಿ ಬರತಕ್ಕಂಥ ಎಲ್ಲ ಅವಕಾಶಕ್ಕೆ, ಆ ಸನ್ನಿವೇಶಕ್ಕೆ ಭಗವಂತ ಯಾವ್ಯಾವ ರೀತಿಯಲ್ಲಿ ವ್ಯಕ್ತಿಗತವಾಗಿ ಮಾನವನನ್ನು ತೊಡಗಿಸಿಕೊಳ್ತಾರೆ ಅನ್ನುವಂಥ ಒಂದು ಒಳ್ಳೆಯ ಸಂದೇಶ ಈ ವೇದಿಕೆಯಿಂದ ಹೊರಚಿಮ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇಸ್ಲಾಂ ಧರ್ಮಗುರುಗಳು ಕೂಡ ಇವತ್ತು ವಿಶೇಷವಾದಂಥ 4ನೇ ದಿವಸದ ಉಪವಾಸ ವ್ರತದಲ್ಲಿ ಇರತಕ್ಕಂಥ ಇಸ್ಲಾಂ ಧರ್ಮದ ಆ ವಿಶೇಷವಾದಂಥ ತಾತ್ಪರ್ಯವನ್ನು ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಬದುಕಿದಾಗ ಈ ದೇಶದ ಅಸ್ತಿತ್ವ ಮತ್ತು ಸಾರ್ವಭೌಮತ್ವವನ್ನು ಉಳಿಸಲಿಕ್ಕೆ ಈ ದೇಶಕ್ಕೆ ಬೇರೆ ಶಕ್ತಿ ಬೇಕು ಅಂತ ಇಲ್ಲ. ವಿಶ್ವ ಮಾನವ ಕುಲಕೋಟಿಗೆ ಬರತಕ್ಕಂಥ ಔದಾರ್ಯಯುತವಾದಂಥ ಮೊಹಮ್ಮದ್ ಪೈಗಂಬರು ಹೇಳಿದಂತೆ, ನೀನು ನಿನ್ನ ಮನೆಯ ಹತ್ತಿರದಲ್ಲಿರುವವನ ಕಷ್ಟದ ಮತ್ತು ಅವನ ಹೊಟ್ಟೆಯ ಹಸಿವನ್ನು ನೀಗಿಸುವ ಮೊದಲು ನಿನ್ನ ಹತ್ತಿರದವನ ಹೊಟ್ಟೆಯ ಹಗಿಸುವ ಮತ್ತು ಅವನ ನೋವನ್ನು ತಿಳ್ಕೊಳ್ಳುವಂಥ ಉದಾತ್ತವಾದಂಥ ತಾತ್ಪರ್ಯವನ್ನು ರಂಜಾನ್ ತಿಂಗಳಲ್ಲಿ ಇವತ್ತು ಉಪವಾಸ ವ್ರತ ಕಳೆದ ನಂತರ ಬಡಬಗ್ಗರಿಗೆ ಮಾಡತಕ್ಕಂಥ ದಾನದ ತಾತ್ಪರ್ಯವನ್ನು ಜಗತ್ತಿಗೆ ಪ್ರಬೋಧಿಸಿದಂಥ ಇಸ್ಲಾಂ ಧರ್ಮದ ಆ ಒಂದು ವಿಶೇಷವಾದಂಥ ಉಪವಾಸ ವ್ರತದ ಸಂದರ್ಭದಲ್ಲಿ ಇವತ್ತು ವೇದಿಕೆಯಲ್ಲಿ ಇಸ್ಲಾಂ ಮತದ ಧರ್ಮಗುರುಗಳನ್ನು ಕೂಡ ಈ ಪರಿಸರದಲ್ಲಿ ಇಟ್ಟುಕೊಂಡು ವಿಶೇಷವಾದಂಥ ಸನಾತನವಾದಂಥ ಹಿಂದೂ ಧರ್ಮದ ಪ್ರತಿಪಾದನೆ ಇರತಕ್ಕಂಥ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ವಿಶ್ವ ಸುಭಿಕ್ಷೆಯಲ್ಲಿರಲಿ, ವಿಶ್ವಕ್ಕೆ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಉದಾತ್ತವಾದಂಥ ಹಿಂದೂ ಧರ್ಮದ ಪ್ರತಿಪಾದನೆಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ನೆಲೆಯಲ್ಲಿ ಈ ಒಂದು ಸೌಹಾರ್ದ ಕೂಟವನ್ನು ನಡೆಸಿಕೊಳ್ಳುವುದರ ಮೂಲಕ ಮೋನು ಅವರ ಹುಟ್ಟೂರ ಸನ್ಮಾನ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವಾಗಿದೆ. ಅವರ ಸಜ್ಜನಿಕೆ, ಅವರ ಸರಳತ್ವ ಮತ್ತು ಅವರು ಸಮಾಜದ ಮೇಲೆ ಇರ್ತಕ್ಕಂಥ ಔದಾರ್ಯತೆ, ಇದನ್ನು ನಾವು ಅವರ ಹೃದಯ ಶ್ರೀಮಂತಿಕೆಯನ್ನು ನಾವು ಅರ್ಥವಿಸಿಕೊಳ್ಳಬೇಕು. ಬಹುಶಃ ಐದರ್ ಪರಪಾಡಿಯವರು ನಮ್ಮ ಕ್ಷೇತ್ರಕ್ಕೆ ಬಂದ ಭಾಳಷ್ಟು ಹಿಂದಿನಿಂದ ಬರ್ತಾ ಇದ್ರು. ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ, ರಾಜಕೀಯವಾಗಿಯೂ, ಶೈಕ್ಷಣಿಕವಾಗಿಯೂ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಕಾರ್ಯತತ್ಪರತೆಯಲ್ಲಿ ತೊಡಗಿಕೊಂಡವರು.
ಅವರು ಪ್ರತಿ ಸನ್ನಿವೇಶ ಸಂದರ್ಭಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಇಸ್ಲಾಂ ಧರ್ಮದ ಬೇರೆ ಬೇರೆ ಚಿಂತನಾಶೀಲ ಮನೋಭಾವದ ಕೆಲವು ಸಂದೇಶಗಳನ್ನು ನಾನು ಅವರಿಗೆ ಹೇಳೋದರ ಜೊತೆಯಲ್ಲಿ ಭಗವದ್ಗೀತೆ ಕುರಾನ್ನ ಪ್ರತಿಪಾದನೆ ಮಾಡತಕ್ಕಂಥ ಈ ಧರ್ಮ ಸಂದೇಶದ ಈ ಒಂದು ವ್ಯಾಖ್ಯಾನವನ್ನು ಭಾಳ ಅರ್ಥವತ್ತಾಗಿ ನಮ್ಮ ಕ್ಷೇತ್ರದಲ್ಲಿ ಅವರು ಭಾಳ ಸೌಹಾರ್ದಯುತವಾಗಿ ಮಾನವೀಯ ಮೌಲ್ಯವನ್ನು ಬೆಸಲಿಕ್ಕೆ ಕಾರಣೀಭೂತರಾದರು. ಬಹುಶಃ ಅವರು ಕ್ಷೇತ್ರಕ್ಕೆ ಬಂದ ತಕ್ಷಣ ಇವತ್ತು ಸಮಯದ ಒತ್ತಡ ಇದ್ದರೂ ಬಹುಶಃ ಹುಟ್ಟೂರ ಸನ್ಮಾನ ಮೋಹನ್ರವರಿಗೆ ಆಗೋದು ಇದು ಇಡೀ ದೇಶಕ್ಕೆ, ಇಡೀ ದೇಶದ ಕೀರ್ತಿಗೆ ಕೊಡತಕ್ಕಂಥ ಸನ್ಮಾನ ಅಂತ ನಾವೆಲ್ಲರೂ ಅರ್ಥವಿಸ್ಕೊಳ್ಬೇಕು. ಒಂದು ಪುಟ್ಟ ಗ್ರಾಮದಲ್ಲಿ ಒಬ್ಬ ಬಡ ಮನೆತನದಲ್ಲಿ ಹುಟ್ಟಿ ಎಲ್ಲ ರೀತಿಯ ವಿದ್ಯಾರ್ಜನೆಯಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಿದ್ದು ಮಾತ್ರ ಅಲ್ಲ, ಆ ಕಷ್ಟದ ಕಾಲದಲ್ಲಿ ಅವರೆಷ್ಟು ಕಷ್ಟಪಟ್ಟಿದ್ದಾರ ಅಂಥ ಕಷ್ಟಜೀವಿಗಳಿಗೆ ಉದ್ಯೋಗ ಕಳತಕ್ಕಂಥ ಒಂದು ಔದಾರ್ಯ ಸಂಸ್ಥೆಯನ್ನು ಕಟ್ಟಿದಂಥ ಕೀರ್ತಿ ಬಹುಶಃ ಹುಟ್ಟೂರ ಸನ್ಮಾನದಲ್ಲಿ ಮೋಹನ್ ಕನೋಶೂರ್ನವರನ್ನು ಈ ಸನ್ಮಾನ ಮಾಡುವಂಥದ್ದು ಅರ್ಥಪೂರ್ಣ. ಅವರ ಈ ಒಂದು ಸನ್ಮಾನದ ಸಂದರ್ಭದಲ್ಲಿ ಅವರ ಹೆತ್ತ ತಂದೆ ತಾಯಿಗಳನ್ನು ನಾವು ಸ್ಮರಿಸಬೇಕು. ಅವರಿಗೆ ಜನ್ಮ ಕೊಟ್ಟಂಥ ಹೆತ್ತ ತಂದೆ ತಾಯಿಯವರು ಇಂಥ ಸುಪುತ್ರನನ್ನು ಈ ಸಮಾಜಕ್ಕೆ ಕೊಡುವುದರ ಮೂಲಕ ಅವರನ್ನು ಕೂಡ ನಾವು ಧನ್ಯತಾ ಭಾವದಲ್ಲಿ ಅವರನ್ನು ಕೂಡ ಸ್ಮರಿಸಿಕೊಂಡು ಇನ್ನಷ್ಟು ಅವರ ಕುಟುಂಬಕ್ಕೆ ಆರೋಗ್ಯ ಮತ್ತು ಇನ್ನೂ ಅವರ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡತಕ್ಕಂಥ ಎಲ್ಲ ಮಕ್ಕಳಿಗೆ ಆ ಸದ್ಬೋಧನೆ ಮಾಡತಕ್ಕಂಥ ಸದ್ವಿಚಾರದ ಭಾರತೀಯದ ಆದರ್ಶವನ್ನು ಸಮಾಜಮುಖಿಯಾಗಿ ಬೆಳವಣಿಗೆಗೆ ಪೂರಕವಾಗಿ ವಿಶ್ವಶಾಂತಿಗೋಸ್ಕರ ವಿಶ್ವದ ಶ್ರೇಯಪ್ರದಿಗೋಸ್ಕರ ಅವರ ಒಬ್ಬೊಬ್ಬರ ಪ್ರತಿಭೆಗಳು ಅನಾವರಣ ಆಗಿ ಈ ದೇಶಕ್ಕೆ ಮತ್ತು ಅವರ ವಿದ್ಯಾಸಂಸ್ಥೆಗೆ ಕೀರ್ತಿ ಬರುವಂತೆ ವಿನಯ್ ಹೆಗ್ಡೆ ಅವರ ವಿದ್ಯಾಸಂಸ್ಥೆಯನ್ನು ಕೂಡ ಬೆಳಗಿಸಿ ಅಲ್ಲಿ ವಿದ್ಯಾರ್ಜನೆ ಮಾಡತಕ್ಕಂಥ ಮಕ್ಕಳಿಗೂ ಕೂಡ ವಿಶ್ವದಲ್ಲಿ ಇನ್ನಷ್ಟು ಖ್ಯಾತಿ ಕೀರ್ತಿ ಬರತಕ್ಕಂಥ ನೆಲೆಯಲ್ಲಿ ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳತಕ್ಕಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ. ಇವತ್ತು ವಿಶೇಷವಾಗಿ ಇಬ್ಬರು ಧರ್ಮಗುರುಗಳು ಈ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದು ಮುಂದಿನ ಭವಿಷ್ಯತ್ತಿನಲ್ಲಿ ಜಗತ್ತಿಗೆ ಬೆಳಕು ಕೊಡತಕ್ಕಂಥ ಮಾನವೀಯ ಮೌಲ್ಯದ ಅರ್ಥವ್ಯವಸ್ಥೆಯಲ್ಲಿ ಬದುಕು ಎಷ್ಟು ಸುಂದರ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ಧೀಮಂತಿಕೆಯನ್ನು ಮೂರು ಧರ್ಮಗುರುಗಳಿಗೆ ಆ ಭಗವಂತ ಕರುಣಿಸಲಿ. ಅದೇ ರೀತಿ ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರು ಮಾತ್ರ ಅಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದವರು. ಬಹುಶಃ ನಾನು ಎಷ್ಟೋ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಸಂಕಷ್ಟದಲ್ಲಿರುವವರಿಗೆ ಚಿಕಿತ್ಸೆ ಕೊಡಿಸಬೇಕು ಅಂತ ಹೇಳುವಾಗ ಮೊನ್ನೆ ತಾನೇ ಒಂದು ಕ್ಯಾನ್ಸರ್ ಪೇಷಂಟಿಗೂ ಮಾಣಿಲ ಗ್ರಾಮದ ಪೇಷಂಟಿಗೆ ಕೊಡಬೇಕು ಅಂತ ಹೇಳುವಾಗ ಕೂಡಲೇ ಸ್ಪಂದಿಸಿ ಅವರು ಉಪಚರಿಸಿದವರು. ಬಹುಶಃ ಅವರ ಕಾರ್ಯತತ್ಪರತೆ ಇನ್ನಷ್ಟು ಬೆಳಗಲಿ, ಅವರ ರಾಜ್ಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಶಕ್ತಿ ಕೊಡಲಿ. ವೇದಿಕೆಯಲ್ಲಿ ವಿರಾಜಮಾನರಾದಂಥ ಎಲ್ಲರಿಗೂ ಪುನರೂರವರು ಮತ್ತು ಬಹುಶಃ ವಿನಯ್ ಹೆಗ್ಡೆ ಅವರು ಬಹಳ ಯುವ ಶಕ್ತಿಯವರು. ಅವರ ವಯಸ್ಸಿನಲ್ಲಿ ಇಷ್ಟು ಕಾರ್ಯತತ್ಪರತೆಯಲ್ಲಿ, ಚಾಣಾಕ್ಷತೆಯಲ್ಲಿ ಕೆಲಸ ಮಾಡುವವರಿದ್ದರೆ ಬಹುಶಃ ಅವರಿಗೆ ದೇವರು ಕೊಟ್ಟಂಥ ವರ ಅನ್ನುವಂಥ ರೀತಿಯಲ್ಲಿ ಇನ್ನೂ ಕೂಡ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಬಹುಶಃ ನಮ್ಮ ಅರ್ಚಕರಿದ್ದಾರೆ, ಒಬ್ಬ ಅರ್ಚಕರು ಸಮಾಜಕ್ಕೆ ಪುರಕ್ಕೆ ಹಿತವನ್ನು ಬಯಸುವವರು ಪುರೋಹಿತರು. ಅಂತ ಒಂದು ನೇರ ಒಂದು ಸನ್ನಿವೇಶವನ್ನು ನಿರ್ಮಿಸತಕ್ಕಂಥ ಸೌಹಾರ್ದದಲ್ಲಿ ಎಲ್ಲರೂ ನಮ್ಮ ಬದುಕು ಒಂದೇ ಅನ್ನುವಂಥ ತತ್ಪರತೆಯನ್ನು ಕೊಡತಕ್ಕಂಥ ಅರ್ಚಕರಿಗೂ ಇನ್ನಷ್ಟು ದೇವರು ಅಂಥ ಸಮಾಜದಲ್ಲಿ ಸಮಾಜಮುಖಿ ಬೆಳವಣಿಗೆಗೆ ನಾವೆಲ್ಲರೂ ಬಂದು ಅನ್ನುವಂಥ ರೀತಿಯಲ್ಲಿ ಸೇವೆ ಮಾಡತಕ್ಕಂಥ ಶಕ್ತಿಯನ್ನು ವೇದಿಕೆಯಲ್ಲಿದ್ದವರಿಗೆ, ವೇದಿಕೆ ಕೆಳಭಾಗದಲ್ಲಿದ್ದವರಿಗೆ, ಅದೇ ರೀತಿ ಉಳ್ಳಾಲದ ದರ್ಗದ ಅಧ್ಯಕ್ಷರಾಗಿ ಆಸನ ಸ್ವೀಕಾರ ಮಾಡಿದಂಥ ಆ ದರ್ಗದ ಎಲ್ಲ ಧಾರ್ಮಿಕ ಮೌಲ್ಯಗಳು ಬೆಳೆಸಲಿಕ್ಕೆ, ಉತ್ತುಂಗ ಶಿಖರಕ್ಕೆ ಹೋಗಲಿಕ್ಕೆ, ಈ ದೇಶದ ಶಕ್ತಿಗೆ ಮತ್ತಷ್ಟು ಪ್ರತಿಪಾದನೆಗೊಳ್ಳತಕ್ಕಂಥ ಧೀಮಂತಿಕೆಯಲ್ಲಿ ಆ ಧಾರ್ಮಿಕ ಕ್ಷೇತ್ರ ಬೆಳಗಿ ಬರಲಿ, ಅದಕ್ಕೂ ಭಗವಂತನ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಗುರುದೇವದತ್ ಅವಧೂತ್ ಚಿಂತನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ಶ್ರೀಮತಿ ಕಾತ್ಯಾಯಿನಿ ಚಿನ್ಮಯಿ ಪ್ರೌಢಶಾಲೆಯ ಸಹ ಶಿಕ್ಷಕಿ ಇವರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಅಸಿಸ್ಟೆಂಟ್ ಇದರಲ್ಲಿ ಡಾಕ್ಟರ್ ಮೋನೂರವರ ಪ್ರಯತ್ನ, ದೇವರ ಮೇಲೆ ಅವರ ಭಕ್ತಿ ಹಾಗೂ ದೇವರ ಆಶೀರ್ವಾದ ನಮಗೆ ಕಾಣ್ತಾ ಇದೆ. ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ವಿಶೇಷ ಶಿಕ್ಷಣ ಪಡೆದವರು ಇಂತಹ ಒಂದು ಸಾಧನೆ ಮಾಡಿದಲ್ಲಿ ನಾವು ಹೆಮ್ಮೆ ಪಡುತ್ತೇವೆ. ಆದರೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಝೀರೋನಿಂದ ಶುರು ಮಾಡಿ ಈ ಸಾಧನೆ
ನಿರಂತರ ಪ್ರಯತ್ನ, ಅಪೂರ್ವ ಧ್ಯೇಯ, ಜೀವನದಲ್ಲಿ ಉದ್ದೇಶ, ದೇವರ ದಯೆ ಆಶೀರ್ವಾದ ಇಲ್ಲದೆ ಮತ್ತೇನೂ ಇದರಲ್ಲಿ ಕಾಣುವುದಿಲ್ಲ. ಸಂತ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅವರ ಹಿಂಬಾಲಕರಿಗೆ ಪ್ರಕೃತಿಯ ಉಪ್ಪು ಹಾಗೂ ಪ್ರಪಂಚಕ್ಕೆ ಬೆಳಕು ಆಗಲು ಕರೆಯುತ್ತಾರೆ. ಶ್ರೀಮಾನ್ ಮೋನೂರವರು ಈ ಪರಿಸರಕ್ಕೆ ರುಚಿ ಕೊಡುವ ಒಂದು ಉಪ್ಪಾಗಿದ್ದಾರೆ ಹಾಗೂ ಬೆಳಕು ಕೊಡುವ ಜಗತ್ತಿಗೆ ಒಂದು ಬೆಳಕಾಗಿದ್ದಾರೆ. ತಮ್ಮ ಶಿಷ್ಯರಿಗೆ ಯೇಸು ಸ್ವಾಮಿ 10 ವರಗಳ ಒಂದು ಸಾಮಿತಿಯನ್ನು ಹೇಳಿದರು. ಪ್ಯಾರಬಲ್ ಆಫ್ 10 ಟ್ಯಾಲೆಂಟ್ಸ್ ಅಂತ. 10 ವರ ಸಿಕ್ಕಿದ ಸೇವಕ ಕಷ್ಟಪಟ್ಟು ಇನ್ನೂ 10 ಸಂಪಾದಿಸಿದ. ಇನ್ನೊಬ್ಬ ಸೇವಕ 5 ಸಿಕ್ಕಿದ ವರಗಳನ್ನು ಕಷ್ಟದಿಂದ ವ್ಯಾಪಾರ ಮಾಡಿ ಇನ್ನೂ 5 ಸಂಪಾದಿಸಿದ. ಆದರೆ 1 ವರ ಸಿಕ್ಕಿದ ಸೇವಕ ಆ ವರವನ್ನು ಮಣ್ಣಿನಲ್ಲಿ ಹೂತಿಟ್ಟು ಆ ಅವರ ಯಜಮಾನಿಗೆ 1 ವರವನ್ನು, ಅದೇ ವರವನ್ನು ಯಜಮಾನ ಕೊಟ್ಟ 1 ವರವನ್ನೇ ಹಿಂದು ಕೊಟ್ಟ. ಆವಾಗ ಅವನ ಯಜಮಾನ ಅವನಿಗೆ ದೂರಿದ, 1 ವರ ಕೊಟ್ಟದ್ದು ವ್ಯಾಪಾರ ಮಾಡಬೇಕಿತ್ತು, ಇನ್ನೊಂದು ವರ ನನಗೆ ಸಿಕ್ಕುತ್ತಿತ್ತು. ಶ್ರೀಮಾನ್ ಮೋನೂರವರು ಹೆಚ್ಚು ವರ ಅವರಿಗೆ ಸಿಗಲಿಲ್ಲ, ಬರೀ 1 ವರ ಅವರಿಗೆ ಸಿಕ್ಕಿತ್ತಂತ ನಾನು ಹೇಳ್ಬೋದು. ಆದರೆ ಅವರ ಪರಿಶ್ರಮದಿಂದ, ಕಷ್ಟದಿಂದ, ಸಾಧನೆಯಿಂದ 1 ವರ ಸಿಕ್ಕಿದ್ರಲ್ಲಿ ದೇವರಿಗೆ ಮತ್ತು ಪ್ರಪಂಚಕ್ಕೆ ನಾ ಹೇಳ್ತೇನೆ 100 ವರಗಳನ್ನು ಹಿಂದೆ ಕೊಟ್ಟು ಇವತ್ತೊಂದು ಹೆಸರು ಮಾಡಿದ್ದಾರೆ. ನಮ್ಮ ಚರ್ಚಿನ ಹಲವು ಕ್ರೈಸ್ತರಿಗೆ ಅವರ ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳುವಾಗ, ನಮ್ಮ ಕ್ರೈಸ್ತರಿಗೆ, ಮುಸಲ್ಮಾನರಿಗೆ, ಹಿಂದೂಗಳಿಗೆ, ಹೆಚ್ಚಾಗಿ ಎಲ್ಲ ಈ ಪರಿಸರದ ಜನರಿಗೆ ಅನ್ನದಾತರಾಗಿದ್ದಾರೆ ಅವರು. ಅದರಿಂದ ನಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಪಾಣಿರು ಚರ್ಚಿನ ವತಿಯಿಂದ ಮಗದೊಮ್ಮೆ ಶ್ರೀಮಾನ್ ಮೋನೂರವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ, ಮನಸ್ಸಿಗೆ ಶಾಂತಿ, ಮುಂದಿನ ದಿನಗಳಲ್ಲಿ ಅವರು ಆರಂಭಿಸಿದ ಎಲ್ಲ ಸಂಸ್ಥೆಗಳ ಎಲ್ಲ ಕಾರ್ಯಗಳು, ಅವರ ಸಾಧನೆಗಳು ಸಮಾಜಕ್ಕೆ ಪ್ರತ್ಯೇಕವಾಗಿ ಬಡವರಿಗೆ ಇನ್ನೂ ಹೆಚ್ಚಾಗಿ ಸೇವೆ ಲಭಿಸಲೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮಗದೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ದೇವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕ್ರೈಸ್ಟ್. ಸಲವಾತುಲ್ಲಾಹಿ ವಸಲಾಮುಹು ಅಲಾ ಅಶ್ರಫಿಲ್ ಅಂಬಿಯಾ ವಲ್ ಮುರ್ಸಲೀನ್. ಗೌರವಾನ್ವಿತರಾದ ಸಭಾಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ನಮ್ಮ ಈ ಪ್ರದೇಶದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರದ ಮೇರು ವ್ಯಕ್ತಿತ್ವವಾದ ನಮ್ಮೆಲ್ಲರ ಆತ್ಮೀಯರಾದ ಜನಾಬ್ UK ಮೋನು ಹಾಜಿ ಅವರಿಗೆ ಡಾಕ್ಟರೇಟ್ ಪ್ರದಾನ ಮಾಡಿದ ಮಂಗಳೂರು ಯೂನಿವರ್ಸಿಟಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಡಾಕ್ಟರೇಟ್ ಪದವಿಗಳು ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಬಿಕರಿಯಾಗುತ್ತಿರುವಂಥ ಈ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿಯ ಸಾಧನೆಗಳನ್ನು ಸಂಪೂರ್ಣವಾಗಿ ಗುರುತಿಸಿ ಅತ್ಯಂತ ಅರ್ಹನಾದ ವ್ಯಕ್ತಿಯನ್ನು ಸಮಾಜದಲ್ಲಿ ಕಂಡುಹಿಡಿದು ಅವರಿಗೆ ಒಂದು ವಿಶ್ವವಿದ್ಯಾನಿಲಯ ಒಬ್ಬ ಮನುಷ್ಯನಿಗೆ ಕೊಡಬಹುದಾದಂತಹ ಅತ್ಯಂತ ಶ್ರೇಷ್ಠವಾದ ಪದವಿಯಾದ ಡಾಕ್ಟರೇಟ್ ಕೊಡುವಾಗ ಆ ವ್ಯಕ್ತಿ ಎಷ್ಟು ಶ್ರೇಷ್ಠನೋ ಅದಕ್ಕೆ ಹೊಂದಿಕೊಂಡು ಅದರ ಒಂದು ಪಾಲು ಶ್ರೇಷ್ಠತೆ ಆ ಯೂನಿವರ್ಸಿಟಿಗೂ ಬರುತ್ತದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಳಚೂರ ಮೋನಕ್ಕ ಅಂತ ಹೇಳಿದ್ರೆ ನಮಗೆಲ್ಲರೂ ಬಹಳ ಪ್ರೀತಿ ಪಾತ್ರ. ಅವರ ಬಹಳ ದೊಡ್ಡ ವಿಶೇಷತೆ ಅಂದರೆ ನಡೆದು ಬಂದ ದಾರಿಯನ್ನು ಅವರು ಮರೆಯಲಿಲ್ಲ. ಕಡಚೂರು ಎನ್ನುವುದವರು ಹುಟ್ಟೂರಲ್ಲ, ಅವರ ಶಾಲೆ ಕಟ್ಟಿದವರಲ್ಲ, ಆಸ್ಪತ್ರೆ ಕಟ್ಟಿದವರಲ್ಲ, ಉದ್ಯಮ ಸಂಸ್ಥೆಗಳನ್ನು ಕಟ್ಟಿದವರಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಒಂದು ಹಳ್ಳಿ ಅದು. ಇವತ್ತಿಗೂ ಕೂಡ ಸೂರ್ಯನ ಬೆಳಕು ಸಂಪೂರ್ಣವಾಗಿ ಬರಲು ಹಿಂಜರಿಯುವಂತಹ ಒಂದು ಕಟ್ಟಕಡೆಯ ಹಳ್ಳಿ. ಆ ಹಳ್ಳಿಯಲ್ಲಿ ಅವರು ಬರದ ವ್ಯಾಪಾರವನ್ನು ಪ್ರಾರಂಭ ಮಾಡಿದರು. ಅಲ್ಲಿಂದ ಅವರು ಜಿಗಿದ್ರು, ಫಿನಿಸ್ ಹಾಕಿಯಂತೆ ಜಿಗಿದು ಬಂದು
ಜಗತ್ತಿನ ಔದ್ಯಮಿಕ ಶೈಕ್ಷಣಿಕ ಸಾಮ್ರಾಜ್ಯದಲ್ಲಿ ಕಣಚೂರು ಮೋನು ಎಂಬ ಹೆಸರನ್ನು ಅಜರಾಮರವಾಗಿಸುವ ನಿಟ್ಟಿನಲ್ಲಿ ಅವರ ನಿರಂತರವಾದ ಪರಿಶ್ರಮಗಳ ಮೂಲಕ ಕಣಚೂರಿನಿಂದ ಮೇಲೆದ್ದು ಬಂದು ಇವತ್ತೊಂದು ಯೂನಿವರ್ಸಿಟಿಯ ಗೌರವ ಡಾಕ್ಟರೇಟ್ಗೆ ಪಾತ್ರರಾದಂತಹ ಮೋನು ಹಾಜಿಯವರು ಆ ಕಣಚೂರು ಎನ್ನುವ ಊರಿನ ಹೆಸರನ್ನು ಮೋನು ಎನ್ನುವ ಹೆಸರನ್ನು ಒಟ್ಟಿಗೆ ಕಾಪಾಡಿಕೊಂಡು ಬರುತ್ತಾ ತಾನೊಬ್ಬ ಅತ್ಯಂತ ವಿನಯದ ಸೌಮನಸ್ಸದ ಒಬ್ಬ ವ್ಯಕ್ತಿ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಜಗತ್ತಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದು ಮಾನದಂಡಗಳನ್ನು ಕವಿ ಇಕ್ಬಾಲ್ ವ್ಯಕ್ತಪಡಿಸಿದ್ದಾರೆ, ಗೊತ್ತುಪಡಿಸಿದ್ದಾರೆ. ಯಕೀನ್ ಮುಹ್ಕಮ್ ಅಮಲ್ ಫೈಹಂ ಮೊಹಬ್ಬತ್ ಫಾತಿಹೆ ಆಲಂ ಜಿಹಾದೆ ಜಿಂದಗಾನಿ ಮೇ ಮರ್ದೋಕೆ ಶಂಶೀರನ್. ಒಬ್ಬ ಮನುಷ್ಯ ಜಗತ್ತಲ್ಲಿ ಅತ್ಯಂತ ದೊಡ್ಡ ಎತ್ತರಗಳನ್ನು ಏರಬೇಕಾದರೆ ಒಂದನೇದಾಗಿ ಯಕೀನ್ ಮುಹ್ಕಮ್ ಅಚಲವಾದ ನಂಬಿಕೆ, ಅಮಲ್ ಫೈಹಂ ಕ್ರಿಯಾಶೀಲವಾದ ಚಟುವಟಿಕೆ, ಮೊಹಬ್ಬತ್ ಫಾತಿಹೆ ಆಲಂ ಜಗತ್ತನ್ನು ಜಯಿಸುವಂತಹ ಪ್ರೀತಿ, ಅವೆಲ್ಲವಿದ್ದಾಗ ಮಾತ್ರ ಜೀವನದ ಈ ದೊಡ್ಡ ಒಂದು ಸಮರದಲ್ಲಿ ಆತ ಸರಿಯಾದ ರೀತಿಯಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಎನ್ನುವ ಮಾತನ್ನ ಕವಿ ಇಕ್ಬಾಲ್ ಹೇಳಿದ್ದಾರೆ. ಎಲ್ಲವೂ ಕೂಡ 100ಕ್ಕೆ 100 ಹೊಂದಾಣಿಕೆ ಆಗುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಡಾಕ್ಟರ್ UK ಮೋನು ಹಾಜಿ ಕಣಚೂರು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಜಗತ್ತಲ್ಲಿ ಎಲ್ಲರಿಗೂ ಕೂಡ ಉನ್ನತಿಯನ್ನು ಬಯಸಬೇಕು, ಸಾಧಿಸಬೇಕು ಅನ್ನುವಂಥ ಬಯಕೆ ಇರ್ತದೆ. ಒಂದು ಮೋಟಿವೇಶನ್ ಸ್ಪೀಚ್ ಕೇಳಿದಾಗ, ಒಂದು ಮೋಟಿವೇಶನ್ ಬುಕ್ ಅನ್ನು ಓದಿದಾಗ ನಾನು ಕೂಡ ನಾಳೆ ಬಹಳ ಎತ್ತರಕ್ಕೆ ಇರಬೇಕು ಅಂತ ಬಯಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ. ಆ ರೀತಿಯ ಬಯಕೆಗಳು ನಮಗೆ ಬರ್ತದೆ. ಆದರೆ ಅಂತಹ ಏರುಗಳನ್ನು ಏರಬೇಕಾದ್ರೆ ಕಠಿಣವಾದ ಪರಿಶ್ರಮ ಅಗತ್ಯ. ಒಬ್ಬ ಅರಬಿಕ್ ಕವಿ ಹೇಳಿದ್ದ ನೆನಪಾಗ್ತಾ ಇದೆ, ಲಿಕುಲ್ಲಿನ್ ಮಿಲಾ ಶೈವಿಲ್ ಉಲಾ ಹರಕಾತು ಲಾಕಿನ್ ಅಜೀಜುನ್ ಫಿರ್ ರಿಜಾಲಿ ಸಬಾತು. ಎಲ್ಲರಿಗೂ ಕೂಡ ನಾವು ಎತ್ತರಕ್ಕೆ ಇರಬೇಕು, ದೊಡ್ಡ ಮನುಷ್ಯನಾಗಬೇಕು ನಾವು ಬಯಕೆ ಇದ್ರೂ ಕೂಡ ಲಾಕಿನ್ ಅಜೀಜುನ್ ಫಿರ್ ರಿಜಾಲಿ ಸಬಾತು, ಅತ್ಯುತ್ಸಾಹವಾದ ಆ ಅತ್ಯುತ್ಸಾಹದ ಮೂಲಕದಲ್ಲಿ ಯಾರು ಕಾರ್ಯಾಚರಣೆಯಲ್ಲಿ ತರ್ತಾರೆ ಅವರಿಗೆ ಮಾತ್ರ ಅದು ಸಾಧ್ಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಉತ್ಸಾಹ ಎನ್ನುವುದು, ಹುಮ್ಮಸ್ಸು ಎನ್ನುವುದು ಅದು ಎಲ್ರಿಗೂ ಕೂಡ ದೇವ ಕೊಡುವಂತಹ ಒಂದು ವಿಚಾರ ಅಲ್ಲ. ಆ ಉತ್ಸಾಹ ಸಿಗಬೇಕಾದ್ರೆ ಅದೊಂದು ದೈವಿಕವಾದ ರಹಸ್ಯ. ಇದು ಎಲ್ರಿಗೂ ಅಲ್ಲಾಹನು ಕೊಡುವುದಿಲ್ಲ. ನಹೋ ನೌಮೀದ್ ನೌಮೀದಿ ಜವಾಲೆ ಇಲ್ಮ ಇರ್ಫಾನ್ ಹೇ ಉಮೀದೆ ಮರ್ದೆ ಮೂಮಿನ್ ಹೇ ಖುದಾ ಕೆ ರಾಜಿದಾನಾ ಮೇ. ಅದು ದೈವಿಕ ರಹಸ್ಯ ಅಂತ ಇಕ್ಬಾಲ್ ಮತ್ತೊಂದು ಕಡೆಯಲ್ಲಿ ಹೇಳಿದ್ದಾರೆ. ಆ ದೈವದತ್ತವಾದ ರಹಸ್ಯವನ್ನು ತನ್ನದಾಗಿಸಿಕೊಂಡು ತನ್ನ ನಿರಂತರವಾದ ಪರಿಶ್ರಮ ಮೂಲಕ ಒಂದೊಂದು ಹಂತಗಳನ್ನು ಕೂಡ ಮೇಲೇರಿ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಕಾಲೇಜನ್ನು ಕಟ್ಟಿ, ವಿವಿಧ ಶಾಲೆಗಳನ್ನು ಕಟ್ಟಿ, ಕಣಚೂರು ಎನ್ನುವುದು ಜಗತ್ತಿನ ಔದ್ಯಮಿಕ ಶೈಕ್ಷಣಿಕ ಭೂಪಟದಲ್ಲಿ ಒಂದು ಬ್ರ್ಯಾಂಡ್ ಅನ್ನಾಗಿ ಮಾಡಿ ನಮ್ಮ ಪ್ರೀತಿಯ ಮೋನಾಕ ಇವತ್ತು ಈ ಒಂದು ಸಿಂಹಾಸನದಲ್ಲಿ ಡಾಕ್ಟರ್ ಆಗಿ ಕುಳಿತುಕೊಳ್ಳುವಂತಹ ಸಂದರ್ಭದಲ್ಲಿ ಹುಟ್ಟೂರವರು ಮಾತ್ರವಲ್ಲ, ಪರಿಸರದ ಪ್ರದೇಶದ ಎಲ್ಲರಿಗೂ ಕೂಡ ಇದೊಂದು ದೊಡ್ಡ ಹಬ್ಬ, ಒಂದು ಉತ್ಸಾಹ, ಒಂದು ಆಘೋಷ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನಷ್ಟು ಎತ್ತರದ ಸಾಧನೆಗಳನ್ನು ಮಾಡಲಿಕ್ಕೆ ಕಣಚೂರವರಿಗೆ ಸಾಧ್ಯವಾಗಲಿ. ನಾನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಕೂಡ ಆ ಎಲ್ಲ ದೊಡ್ಡತನಗಳನ್ನು ಕೂಡ ತನ್ನ ಸಂಯಮದ ಸರಳದ ಮೂಲಕ ಎಲ್ಲವನ್ನು ಮೆಟ್ಟಿ ನಿಂತು ಜನರಲ್ಲಿ ಒಂದಾಗಿ ಬಾಳುವಂತಹ ಮೂಲಕ ನಮ್ಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿದ ಆ DDG ಅವರ ಮಾತಿನೊಂದಿಗೆ ನನ್ನ ಎಲ್ಲ ರೀತಿಯ ಈ ಊರಿನ ಪರವೂರಿನ ನಾನು ವಾಸ ಮಾಡುವ ತಲಪಾಡಿಯ ಪಿಲಿಕೂರು ಪ್ರದೇಶದ ಆ ಊರು ನಮ್ಮ ಸನ್ಮಾನ್ಯರಾದಂತಹ ಕಣಚೂರು ಅವರ ಹುಟ್ಟೋರು, ಆ ಊರಿನ ಪರವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹಳಷ್ಟು ಮೇರು ವ್ಯಕ್ತಿಗಳಿದ್ದಾರೆ. ನಮ್ಮ ಹೈದರ್ ಪ್ರತಿಪಾಡಿಯವರು ಬಹಳ ಹಿಂದಿನಿಂದಲೇ ಈ ಕ್ಷೇತ್ರದಲ್ಲಿ ಬಹಳ ಓಡಾಡ್ತಿರೋರು. ನನ್ನೊಂದು ಬಯಕೆ ಎಂದರೆ ಮುಂದಿನ ವರ್ಷವಾದರೂ ಡಾಕ್ಟರೇಟ್ ಪದವಿಗೆ ಹೈದರ್ ಪ್ರತಿಪಾಡಿಯವರನ್ನು ಮಂಗಳೂರು ಯೂನಿವರ್ಸಿಟಿ ಪರಿಗಣಿಸಲಿ ಎನ್ನುವಂತಹ ಒಂದು ಇರಾದೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ನನ್ನ ಮಾತಿಗೆ ಮುಗಿಸ್ತಾ ಇದ್ದೇನೆ. ವಸ್ಸಲಾಮು ಅಲೈಕುಂ. ಜೈ ಹಿಂದ್, ಜೈ ಜಗತ್. ಒಂದು ವಿಚಾರ ಸತ್ಯವನ್ನು ಹೇಳಲಿಕ್ಕೆ ಈಗ ಇಷ್ಟಪಡ್ತಾ ಇದ್ದೇನೆ. 1940ನೇ ಇಸವಿಯಲ್ಲಿ ಈ ಭಾಗದ ಒಬ್ಬ ದೊಡ್ಡ ವೈದ್ಯರಾಗಿ ಅವರ ಅಜ್ಜ ಶೇಖಬೈಚರು ಇದ್ದರು, ಡಾಕ್ಟರ್ ಆಗಿದ್ದರು. ಆ ಕಾಲದ ಅವರ ಹುಳ್ಳಿಯಾಗಿ ಇವತ್ತು ಒಂದು ದೊಡ್ಡ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಆಯಿತು ಎಂಬುದಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಯಾಕಂದರೆ ಅವರ ಅಜ್ಜ ಅವತ್ತಿನ ದೊಡ್ಡ ಡಾಕ್ಟರ್ ಆಗಿದ್ದರು, ಬೈಚರು ಅಂತ ಹೇಳುವಾಗ. ಅವರು ದೊಡ್ಡ ಜಮೀನ್ದಾರರಾಗಿದ್ದರು, ಬಹಳಷ್ಟು ಜಮೀನನ್ನು ಕಳ್ಕೊಂಡಿದ್ದರು. ಆ ಪಾಂಜಾಲ ಜಾಗದಲ್ಲಿ ಬಹಳಷ್ಟು ಸ್ವತ್ತುಗಳನ್ನು ಕಳೆದುಕೊಂಡಿದ್ದರು ಅವರು ವೈದ್ಯರಾಗಿ. ಆದರೆ ಅದೆಲ್ಲವನ್ನು ಮತ್ತೆ ಈ ಪುಳ್ಳಿ UK ಮೋನುರವರು ತನ್ನ ಉದ್ಯಮದಲ್ಲಿ ಗಳಿಸಿದಂಥ ಎಲ್ಲ ಹಣದಿಂದ ಆ ಜಾಗವನ್ನೆಲ್ಲ ಮತ್ತೆ ಖರೀದಿಸಿಕೊಂಡ್ರು ಎಂಬ ಒಂದು ಸತ್ಯ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಶ್ರೀಯುತ ಗಣೇಶ್ ಭಟ್ ಮುಖ್ಯ ಅರ್ಚಕರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ದೇವಿಪುರ ತಲಪಾಡಿ. ಇದೀಗ ಶುಭ ಹಾರೈಕೆಯಾಗಿದೆ. ನಿಖಲೆ ಮತ್ತು ಆಶ್ಚರ್ಯ ವೇದಿಕೆ ಜಿತ್ತ ಹಿರಿಯರಿಗೆ
ಎದುರು ಪಂಚಿತ್ತ ಮೋಹನ್ ಸಾಹೇಬನ ಅಭಿಮಾನಿಗಳಿಗೆ ಮತ್ತು ಕೃತಜ್ಞತೆ ಸಲ್ಲಿಸುವ ಒಂದು ವಿಶೇಷವಾದ ಇದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವೇದಿಕೆ ಉಂಟು ಅಪ್ಪನಾಗ ಸ್ವಾಮಿಲು ಉಳ್ಳೇರು, ಹಿಂದೂ ಸಮಾಜ ಬರವಾದ ಸ್ವಾಮಿಲು ಉಳ್ಳೇರು, ಅಂಚನೆ ಕ್ರಿಶ್ಚಿಯನ್ ಸಮಾಜದ ಫಾದರ್ ಉಳ್ಳೇರು, ಅಂಚನೆ ಸಾಯಿಬೇರು ಉಳ್ಳೇರು, ಮೂಜಿ ವ್ಯವಸ್ಥೆ ಹಾಕಲು ಉಳ್ಳೇರು. ರೈತೊಟ್ಟಿಗೆ ಈ ಭಟ್ರಿಂದ ಆಯಿ ಪಾಡ್ತಿರೋದು ಬಂದ್ಬಿಡಂಚಿತ್ತ ಯೋಚನೆಗೆ ಮಾತುಪ್ಪು ದಾಯಪಂಡ ಇಂಕಲ್ನ ಮೋಹನ್ ಸಾಹೇಬರೆಲ್ಲ ಎಂಕಲ್ನ ಮಸ್ತ್ ಆತ್ಮೀಯ ರಾಯ ಆತ್ಮೀಯರಿಕೆಂಡ ಅದನ್ನ ಪಲ್ಲಿನ ಎಂಕಲ್ ನೋಕ್ಕಿಲ್ಲಾರೆ ಕೊಡ್ತೇನೆ ಅಪ್ಪನಾಗ ಎಂಕಲ್ ಆರ್ನ ಬಾವೆ ಎಂಕಲಿಲ್ಲರಿಗೆ ದಪ್ಪರೆ ಬಂದಾಗ మీరు ಒಟ್ಟಿಗೆ ಬರ್ತದೆ ಎಂಕಲಿನಲ್ಲಿ ಒಣಸು ಮಾಡ್ತದೆ ಆತ ಆತ್ಮೀಯತೆ ಎಂಕಲ ಪಪ್ಪನೊಟ್ಟಿಗೆ ಬಾಂಧವ್ಯ ಇತ್ತು ಮೋಹನ್ ಸಾಹೇಬ್ ಎಂಕಿ ಕಾದಾರ ಸಾಹೇಬರಿಗೆ ಶುರು ಫೋನ್ ಮಾಡ್ತಾರೆ ಗೊತ್ತಿದ್ದು ಶುರು ಹೆಂಗೆ ಫೋನ್ ಮಾಡಿದೆ ಮತ್ತೆ ಕುಸೋತುಂಡ ಅಂದೆ ಯಾಕೆನಾಗ ಕುರುದಾಕ ಮಾತು ಸೇರಿದು ಸನ್ಮಾನ ನಿಶ್ಚಯ ಮಾಡ್ತಾರೆ ನೀರು ಬರೋಡು ಅಪ್ಪನಾಗ ಅದನ್ನ ಮನಸ್ಸು ದಾಯಕೆಯಿಂದ ಎಂಗು ತಲಪಾಡಿ ದೇವಸ್ಥಾನ ಕೊಂಚ ಭ್ರಮರಥ ಮಾಡ್ತಾ ಆ ತುಡು ಎಂಕಲಿಗೆ ಈ ಸುಳ್ಳಿಯಾಡು ಮಾತ ದಿಕ್ಕಿಲ್ಲ ತಿರುಗಿದಾನಾಗ ಮರತಿಗಿಸಿ ಎಂಕ್ಲೆ ಆ ಪುರ್ತುಡು ಎಂಕುಲು ಕಡೇತ ಸಾಧಿಂಚಿನಾಗ ಬ್ರಹ್ಮರಥನೇ ಈ ವರ್ಷಕ್ಕೆ ಕ್ಯಾನ್ಸಲ್ ಅದಕ್ಕೆ ನನಗೆ ಸಾಧಿಂಚಿನಾಕ ಎನಗ ಯಾನ್ ಯಜಮಾನ ಪಂಡ ದೇವಸ್ಥಾನದ ಎಂಕುಲು ಕನಚು ಮೋಹನ್ ಸಾಹೇಬರು ಒಳ್ಳೆ ಆದ್ಮೇಲೆ ಸಾಧಿ ಮಾಡ್ತೇವೆ ಅವನಿಗ ಯಾನಾಡ ಫೋನ್ ಪಾತಿಗೆ ಬಟ್ರೆ ಈಗೆಲ್ಲ ಪೋಲೆ ಯಾನ್ ವ್ಯವಸ್ಥೆ ಮಾಡ್ತೇವೆ ಅದು ಯಾರನ್ನ ಅಭಿಮಾನ ಏತು ಪ್ರೀತಿ ಕೊಡಿ ಎಂಕ್ಲ ಪಾಪದಾಗಲ ಮಿತ್ತೆ ಏನು ಯಾನ ಅದನ್ನ ಪಣಂಬೂರು ಬಂದಾದ ವ್ಯವಸ್ಥೆದಲ್ಲಿ ಪೂನಾಗ ಕಣಚೂರು ಮೋಹನ್ ಸಾಹೇಬರು ಬರ್ತದೆ ನಾಲ್ ಮರನ ಆಯ್ಕೆ ಮಾಡ್ತದೆ ಕೂತೀರಿ ಅವ್ರು ಏರಿ ಸಾಹೇಬರು ವ್ಯವಸ್ಥೆ ಮಾಡಿದೇರ ಆ ವ್ಯವಸ್ಥೆ ಮಾಡ್ತಾ ಸಾಹೇಬರು ಇಂಚಿನ ಮಾಡೋದು ಕೆನ್ನಾಗ ಇಂಕಲ ಮೋಹನ್ ಸಾಹೇಬರು ಬರೋದು ಆದಿ ತಿಂಗಳ ಅಂದ್ಬಿಟ್ರೆ ಇದು ಏರಿ ಮೋಹನ್ ಸಾಹೇಬರು ಬರ್ತದೆ ಮರ ಆಯ್ಕೆ ಮಾಡ್ತಾ ಹೋಗೋದು ನಾನು ಇದು ಏರಿ ಕೇಳಿದ ಸರಿ ಎಂಕಲ ಪಾಪದಾಗ್ಲ ಮಿತ್ತಿ ಇಂಚಿತ್ ಒಂಜಿ ಕರುಣಾಮಯಿ ಅವನಾಗ ಅಂಚಿತ್ನ ಮನುಷ್ಯ ದಾಯಪನಾಗ ಇಂಕ ಏತು ಖುಷಿಯಾನ ಬಣ್ಣಾಗ ಎನ್ನ ಪೊಪ್ಪಗೆ ಡಾಕ್ಟ್ರೇಟ್ ತೆಗೊಂಡ ಇಂಚಿನ ಖುಷಿ ಅವ ಆ ಖುಷಿ ಮೋಹನ್ ಸಾಹೇಬರ ತೆಗಿನ ಖುಷಿ ಎಂಕ್ಲೆಗೆ ಆಗ್ತದೆ ಅವನಾಗ ಯಾಕಂದ್ರೆ ಬಂದಾಗ ಈ ಮಲ್ಲ ವೇದಿಕೆಯಲ್ಲಿ ಎಂಕ್ಲ ಅಂಚಿತ್ನ ಪಾಪದಾಗ್ಲಿಗೆ ಒಂದು ಅವಕಾಶ ಕೊಡ್ತಾರೆ ಬಂದಾಗ ಆರ್ನ ಮನಸ್ಸು ಅವನಾಗ ಅಂಚಿತ್ನ ಮನಸ್ಸಿಗೆ ಒಂದು ವಿದ್ಯಾಲಯ ಕೊತ್ತಂಚಿತ್ನ ವಿಶ್ವವಿದ್ಯಾಲಯ ಕೊತ್ತಂಚಿತ್ನ ಗೌರವೇಟ್ ಡಾಕ್ಟರ್ ಪದವಿ ಅವು ಇನಿಗೆ ಸಾರ್ಥಕ ಅನ್ಬಂಬಂತ ಖುಷಿನೇ ಪಣಂದು ಇಂಚಿತ್ನ ಸಾಧನೆ ಮಂಚಿತ್ನ ಮನುಷ್ಯಗೆ ದೇವರ ಆಯುಷ್ಯನ ಕೊರಡಿ ಆರೋಗ್ಯನ ಕೊರಡಿ ನಾನಾತ್ ಸಮಾಜದ ಪರವಾದಿ ದಾಯ ಬಣ್ಣಗ ಆರು ಏತೊಂಜಿ ಆರೇನಾದ ಕಿವಿನಿ ಬಟ್ರೆ ದುಮ್ಮುದ ಲಕ್ಕನೆ ತಲ್ಪಾಡ ದೇವಸ್ಥಾನ ಒಣಸುಂಡ ದುಮ್ಮುದ ಲಕ್ಕನೆ ಪಂಚಗಜ್ಜ ಮತ್ತು ಕೊರಪರ ಅನ್ನ ತನಕ ಇಂಕ್ಲ ದೇವಸ್ಥಾನದ ಪ್ರಸಾದ ಸ್ವೀಕಾರ ಮಾಡಿದ್ರು ಅಪನಗ ಬ್ಯಾರಿಗೆ ಮಾತ್ರ ಪಳ್ಳಿ ಹಿಂದಿಗೆ ಮಾತ್ರ ದೇವಸ್ಥಾನ ಅಂಚಿಜ್ಜಿ ಅಪನಗ ಮಾತಿರ್ಲ ಓ ಸಾಯಿಬರಿಗಲ ಹಿಂದುಳಿಗಲ ಮಾತ್ರ ದೇವಸ್ಥಾನನೇ ಆತ ಒಂದು ವ್ಯವಸ್ಥೆ ಇತ್ತಂಚಿತ್ನ ಮನುಷ್ಯ ಅವನಗ ನಾವು ಯಾನು ಈ ವೇದಿಕೆ ದಾದಮಂತ ಅವನಾಗ ನಮ್ಮ ಮಾತಾ ಸಮಾಜದಾಗ ಸೇರಿದ ಆ ಇಂಚ ಬಂಗಾರ ಭಟ್ರನ್ನ ಕಣಜು ಮೋಹನ್ ಸಾಹೇಬರನ್ನ ಎಲ್ಲಿಯ ಪ್ರಾಯದ ಹೊರಡು ಇಂಚ ಒಂಜಿ ಕರತ ಗಂಜಿನ ತಿಂದಿದಿ ನಮ್ಮ ಸಮಾಜಡು ಕೀರ್ತವಂತರಾದ ಭಾಳ ಜನ ನಿರಂತರವಾದಿ ಇಂಚಿತ್ನ ಸಾಧಕೆಯನ್ನ ಆಕಲ್ನ ಇಂಚ ನಡವಳಿಕೆ ಉಂಡು ಐ ನಮ್ಮ ಜೀವನಡು ನಮ್ಮ ಅಳವಡಿಸುವ ಒಂದು ಈ ಸಮಾಜದ ಭಾಗ ಬಂದು ಎನ್ನ ಪಾತ್ರ ದೇವನ ಪಾದ ಅರ್ಪಣೆ. ಆ ದೇವರ ಆಶೀರ್ವಾದದೊಂದಿಗೆ ಈ ಜಗತ್ತಿಗೆ ಬಂದವರು ಕಣಚೂರು ಮೋನು ತಮ್ಮೆಲ್ಲರನ್ನು ಕೂಡ ಸಾಕ್ಷಿಯಾಗಿಟ್ಟುಕೊಂಡು ಈ ಹುಟ್ಟೂರ ಸನ್ಮಾನವನ್ನು ಪಡೆದಂಥ ಸೌಭಾಗ್ಯವಂತ. ಈ ಸಂದರ್ಭದಲ್ಲಿ ತನ್ನ ಮನದಾಳದ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇದೀಗ ಡಾಕ್ಟರ್ ಕಣಚೂರು ಮೋನು ಇವರಿಗೆ. ತಲಪಾಡಿಯಲ್ಲಿ ನಾನು ಹುಟ್ಟಿದ ಊರಲ್ಲ, ನನ್ನ ತಾಯಿ ಹುಟ್ಟಿದ ಊರು ಅದು. ಹಾಗಾಗಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಮಗೆ ನನ್ನ 5 ವರ್ಷ ಪ್ರಾಯದಲ್ಲಿ ಆ ದೇವಸ್ಥಾನದ ಆಗು ಹೋಗುಗಳಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ಇವರ ತಂದೆಯವರು ಬಂಗಾರ ಭಟ್ರು ಅಂತೇಳಿ ಅವರು ನಮಗೆಲ್ಲ ಅತ್ಯಂತ ಪ್ರೀತಿವಂತರು. ಇನ್ನು ಪಟ್ಟೋರಿಯಲ್ಲಿ ನಾನು ಜನಿಸಿದವರು. ನನ್ನ ಅಪ್ಪ ಕೋಜಿ ಬ್ಯಾರಿ ಅಂತೇಳಿ, ಅವರ ಅಪ್ಪ ಮೊಯ್ದಿನ್ ಬ್ಯಾರಿ ಅಂತೇಳಿ, ಅವರ ಅಪ್ಪ ಬುಡ್ಡ ಬ್ಯಾರಿ ಅಂತೇಳಿ, ಇಷ್ಟು ಹೆಸರು ನನ್ನ ಅಜ್ಜಿಯಿಂದ ನಾನು ಕಲ್ತ್ಕೊಂಡಿದ್ದೇನೆ. ಅದರಿಂದ ಮುಂದಿನ ಹೆಸರು ನಿಜವಾಗಿಯೂ ಬ್ಯಾರಿಗಳದ್ದೇ. ಅಂದರೆ ಅಷ್ಟು ಬೇಗವಾಗಿ ನಾವು ಕನ್ವರ್ಟ್ ಆದವರಲ್ಲ. ಹಿಂದಿನ ಕಾಲದಿಂದಲೂ 4 ಜನರೇಷನ್ ನನಗೆ ಗೊತ್ತಿದ್ದರೂ ಇನ್ನೂ ಇರ್ಬೋದು, ನಾನು ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿಲ್ಲ. ಈ ಒಂದು ಪುಣ್ಯ ಭೂಮಿಯಲ್ಲಿ ಜನಿಸಿದ್ದಕ್ಕೆ ಮಂಗಳೂರು ವಿಶ್ವವಿದ್ಯಾಲಯನವರು ಈ ಒಂದು
ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ನನ್ನ ಜೀವನದಲ್ಲಿ ಏನನ್ನು ನಾನು ಆಸೆ ಪಟ್ಟವನಲ್ಲ. ನಿಮಗೆ ಕೇಳುವಾಗ ಇದೇನು ಇವನು ಯೋಗ ಮಾಡ್ತಾನೆ ಅಂತ ಹೇಳಬೇಕು, MLA ಆಗಬೇಕು ಅಂತ ಮನಸ್ಸಿತ್ತು, ಆದರೆ ಅತ್ಯಾಸ ಪಟ್ಟಿಲ್ಲ. ನಾನು ಏನೂ ಬೇಡ ನನಗೆ. ಈಗ ಕಾದರವರು ಈ ಸಮಾಜದ ಮತ್ತು ಎಲ್ಲ ಸಮಾಜದ ಗೌರವಕ್ಕೆ ಪಾತ್ರರಾಗಿ MLA ಆಗಿದ್ದಾರೆ. ಆ ಥರ ನಾನು ಮಾಡಿದವನು, ನನಗೆ ಅದರ ಅಗತ್ಯವೂ ಇಲ್ಲ. ಇನ್ನು ಪ್ರತಿಯೊಂದರಲ್ಲೂ ಕೂಡ ನಾನು ನಿಮ್ಮಲ್ಲಿ ನನ್ನನ್ನು ನೀವು ಇಷ್ಟೊಂದು ಅರಸಿದ್ದಕ್ಕಾಗಿ ಸತ್ಯವನ್ನೇ ಹೇಳಬೇಕಾಗ್ತದೆ. ನಾನು ಯಾವುದನ್ನು ಕೂಡ ನನಗೆ ನನ್ನ ಜೀವನದಲ್ಲಿ ನಾನು ಈ ಹಂತಕ್ಕೆ ಬೆಳೀಬೇಕು, ನಾನು ಇಷ್ಟೊಂದು ದೊಡ್ಡ ಜನ ಆಗಬೇಕು ಅಥವಾ ಇಂಥ ಪದವಿ ಕೊಡಬೇಕು ಅಂತೇಳಿ ನಾನು ಯಾವತ್ತೂ ಕೂಡ ಆಸೆಪಟ್ಟಿಲ್ಲ. ನಾನು ಕಣಜೂರಿನಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಚಂದ್ರೇಗೌಡರು ಮೂಡಿಗೆರೆ ತಾಲೂಕಿನವರು, ಉತ್ಸೆ ಅವರು, ನಮ್ಮ ನಾಗೇಶ್ ಅವರಿದ್ದಾರೆ ಮೂಡಿಗೆರೆ ತಾಲೂಕಿನವರು, ಇಲ್ಲೇ ಕೂತಿದ್ದಾರೆ ನೋಡಿ ಎದುರಿಗೆ. ಅವರಿಗೆ ನನ್ನ ಚಿಕ್ಕ 12 ವರ್ಷದ ವಯಸ್ಸಿನಿಂದ ಇವತ್ತಿನವರೆಗೆ ಅವರೆಲ್ಲ ನನ್ನನ್ನು ಬಲ್ಲವರು. ನನಗೆ ದೇವರು ಕೊಟ್ಟಿದ್ದು ವರ ಅಂತ ಅಷ್ಟೇ ಅಲ್ಲದೆ ನಾನು ಮಾಡಬೇಕು ಅಂತೇಳಿ 94ನೇ ಇಸ್ವಿಯಲ್ಲಿ ಅತ್ಯಂತ ಉನ್ನತ ಎತ್ತರಕ್ಕೆ ಟಿಂಬರ್ ಬಿಸ್ನೆಸ್ಸಲ್ಲಿ ಮುಟ್ಟಿ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಕೆಲಸ ಅಂದರೆ 2 ಲಕ್ಷ CFT, ನಿಮಗೆ ಅದು ಗೊತ್ತಾಗುವುದಿಲ್ಲ ಅದನ್ನು ಹೇಳಿದರೆ. 1 ವರ್ಷದಲ್ಲಿ ಹೊರತೆಗೆದವನು ನಾನು. ಈ ಚಿಕ್ಕಮಗಳೂರು ಹಾಸನ ಜಿಲ್ಲೆಯಿಂದ 2 ಜಿಲ್ಲೆಯಿಂದ. ಆದರೂ ಕೂಡ ನನಗೆ ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತೇಳಿ ಆಗಿಲ್ಲ. 94ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾನು ಬಿಸ್ನೆಸ್ಸಿಗೆ ಹೋದೆ. ಇವತ್ತು ಕೂಡ ಈ ಕಣಚೂರು ಸಂಸ್ಥೆಯ ಹೆಸರು ಎಲ್ಲ ದೇಶಗಳಲ್ಲಿ ಹರಿದಾಡ್ತಾ ಇದೆ. ಬಿಸ್ನೆಸ್ ಕಮ್ಮಿ ಆಗಿದೆ, ಆದರೂ ಕೂಡ ನನಗೆ ಈ ಒಂದು ಗೌರವ ಡಾಕ್ಟರೇಟ್ ಸಿಕ್ಕಬಹುದು ಅಥವಾ ಸಿಕ್ಕಬೇಕು ಅಂತ ಆಸೆ, ಅತಿ ಆಸೆ ನನ್ನಲ್ಲಿತ್ತು. ಯಾವುದೇ ಒಂದು ವಿಚಾರದಲ್ಲಿ ನನಗೆ ಆಸೆ ಇರಲಿಲ್ಲ ಅಂತ ಹೇಳಿದೆ. ಆದರೆ ಈ ಒಂದು ಪ್ರಶಸ್ತಿ ಅಥವಾ ಒಂದು ಪುರಸ್ಕಾರ ನನಗೆ ಸಿಕ್ಕಿಲ್ಲ ಯಾಕೆ ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ಕಾರಣ ಯಾಕೆ ಅಂತ ಹೇಳಿದರೆ, ಅಡಿಸ್ಥಾನ ಮೈನ್ ಬಿಲ್ಡಿಂಗ್, ಈಗ ನೀವು ಇಲ್ಲಿ ನಮ್ಮ ಇವರು ಪ್ರಸಾದ್ ರೈ ಅವರಿದ್ದಾರೆ, ಅದರ ಅಡಿಯಲ್ಲಿ ಒಂದು ಪಳ್ಳ ಇತ್ತು. ಆ ಪಳ್ಳ ಕೆಂಪು ಕಲ್ಲಿನ ಪಳ್ಳ. 360 ದಿವಸದಲ್ಲಿ ಅದರಲ್ಲಿ ನೀರು ಆಗ್ತಿರಲಿಲ್ಲ. ಗೋಡಿಗಾಲಿಗೆಲ್ಲ ಗೊತ್ತಿರ್ಬೋದು ಏನೋ, ಅವರು ನಮ್ಮಿಂದ ಒಂದು ಸ್ವಲ್ಪ ಹಿರಿಯವರು. ಆ ಪಳ್ಳದಲ್ಲಿ ನಾವು ಆಟವಾಡಿ ಆ ಸಗಣಿ ನೀರಲ್ಲಿ, ಎತ್ತುಗಳು ಮಲಗುವ ನೀರಲ್ಲಿ ಆಟ ಆಡಿದವ. ಇದು ಮಾತ್ರ ಅಲ್ಲ, ಒಂದು ಎಷ್ಟೇ ಆದರೂ ದೊಡ್ಡವರು ಜನಿಸಿದರೂ, ಅವರು ಭೂಮಾಲಕರಾದರೂ, ನಾನು ಪಟೋರಿ ಸಂಸ್ಥಾನದವರ ಕಾಜವರ ಒಕ್ಕಲ್ತನಲ್ಲಿ ನನ್ನ ಅಜ್ಜಿ ಇದ್ದವರು. ನಮಗೇನು ಸ್ವಂತ ಜಮೀನು ಇರಲಿಲ್ಲ. ನನ್ನ ಅಪ್ಪನಿಗೆ ಒಂದೇ ಒಂದು ಬಿರುದು ಇದ್ದಿದ್ದು ಬ್ರಿಟಿಷ್ ಸರ್ಕಾರದ ನೌಕರ ನನ್ನ ಅಪ್ಪ. ಆ ಗ್ರಾಮದಲ್ಲಿ ಒಬ್ಬನೇ ಒಬ್ಬ, ಬೇರೆ ಯಾರು ಸರ್ಕಾರಿ ನೌಕರ ಇರಲಿಲ್ಲ. ಆದರೂ ನಮಗೆ ಹಾಹಾಕಾರ ಇತ್ತು ಊಟಕ್ಕೆ. ತವರ ಮನೆಯಲ್ಲಿ ಬೇಕಾದಷ್ಟು ಇತ್ತು ತಾಯಿಯ, ಆದರೂ ಕೂಡ ನನ್ನ ಅಜ್ಜಿ ಕಳಿಸಿರಲಿಲ್ಲ. ವರ್ಷಕ್ಕೆ ಒಂದು ಸಲ ತಲಪಾಡಿ ನೇಮಕ್ಕೆ 8 ದಿವಸ ರಜೆ ಸಿಗ್ತಿತ್ತು ನಮಗೆ ಹೋಗ್ಲಿಕ್ಕೆ. ಈ ಥರದ ವಾತಾವರಣದಲ್ಲಿ ಬೆಳೆದಿದ್ದ ನನಗೆ ಇಷ್ಟೊಂದು ಸ್ಕೂಲ್ ಮಾಡಿದ್ವು, ಮೆಡಿಕಲ್ ಮಾಡಿದ್ವು, ಆದರೂ ಕೂಡ ನನಗೆ ಆಂಬವ ಅಥವಾ ಇದು ಒಂದು ನಾನು ಮಾಡಿಬಿಟ್ಟೆ ಅಂತ ಹೇಳುವ ಒಂದು ಸ್ಥಿತಿ ನನಗೆ ತೃಪ್ತಿ ಆಯಿತು ಅಂತೇಳಿ ಎಲ್ಲವೂ ಬಂದಿದ್ದು ದೇವರ ಇಚ್ಛೆ ಅಂತೇಳಿ ತಿಳ್ಕೊಂಡಿದ್ದಲ್ಲದೆ. ಆದರೆ ಮಂಗಳೂರು ವಿಶ್ವವಿದ್ಯಾಲಯದಿಂದ 1 ವರ್ಷದ ಹಿಂದೆ ನನಗೆ ಒಂದು ಸನ್ಮಾನ ಮಾಡಿದರು ಅಲ್ಲಿ ಕರೆಸಿ. 40ನೇ ಘಟಿಕೋತ್ಸವದಲ್ಲಿ ನನ್ನನ್ನು ಕರೆದು ಬಾಕಿದ್ದವರ ಜೊತೆಯಲ್ಲಿ ಸನ್ಮಾನ ಮಾಡಿದರು. ಆವತ್ತೂ ಕೂಡ ನನ್ನ ಮನದಾಸೆ ಇತ್ತು, ಯಾಕೆ ನನಗೆ ಒಂದು ಸರಿಯಾದ ಪ್ರಶಸ್ತಿಯನ್ನು ಕೊಡಲಿಲ್ಲ ಅಂತೇಳಿ. ನಾನು ಯಾರಲ್ಲೂ ಕೂಡ ಅಂಗಲಾಚಿದವನಲ್ಲ. ಸುಮಾರು ವರ್ಷದಿಂದ ಇದಕ್ಕಾಗಿ ನನ್ನ ಮನಸ್ಸಿನಲ್ಲೇ ಇತ್ತು. ಅದು ಕೊಡಿಸಿದ್ದೀರಿ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಸಿಕ್ಕಿದೆ. ಅದು ವೇದಿಕೆಯಲ್ಲಿ ಇರುವವ್ರದ್ದಿರಲಿ, ನಿಮ್ಮದಿರಲಿ, ಮುಂದೆ ಕೂತಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳದಿರಲಿ, ಈ ಒಂದು ಪ್ರಶಸ್ತಿ ಸಿಕ್ಕಿದರೆ ನನ್ನ ಜೀವನದಲ್ಲಿ
ಏನೂ ಸಾಧಿಸಲಾರದವನು ಅಂತ ಹೇಳಿದರೆ ನಾನು ಅಂತ ಹೇಳಿದರೆ ತಪ್ಪಾಗಲಾರದು. ನನ್ನ ಮಕ್ಕಳು ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸ ಕಲಿತಿದ್ದಾರೆ. ನನ್ನ ಮೊಮ್ಮಕ್ಕಳು ಈಗಾಗಲೇ ಮೊಮ್ಮಕ್ಕಳು ಕೂಡ ಅತ್ಯಂತ ವಿದ್ಯಾಭ್ಯಾಸ MBBS ಸೆಕೆಂಡ್ ಇಯರ್ನಲ್ಲಿದ್ದಾರೆ. ನನ್ನ ಮಗಳು ಡಾಕ್ಟರಾಗಿ PG ಆಗಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಇದೆಲ್ಲ ಆದರೂ ಕೂಡ ನನಗೆ ನಾನು ಒಂದು ತಾಯಿ ತಂದೆಯ ಮಗನಾಗಿ ನಾನು ಸಾರ್ಥಕ ಆಗಿದ್ದೇನೆ. ಎಲ್ಲರಿಗೂ ಒಂದು ಹೆಮ್ಮೆ ಇರ್ತದೆ, ನಾನು ಸಾರ್ಥಕ ಆಗಿದ್ದೇನೆ. ಆದರೆ ಈ ಪ್ರಶಸ್ತಿ ನನ್ನ ತಾಯಿ ತಂದೆಯನ್ನು ನನಗೆ ಅನುಕೂಲ ಇತ್ತು, ಆದರೆ ಅವರ ಶಾರೀರಿಕ ಶಕ್ತಿ ಅದಕ್ಕೆ ಹೋಗೊಡ್ತಿರಲಿಲ್ಲ. ತಾಯಿ ಕೂಡ ಅತ್ಯಂತ ಬಲಹೀನರು, ಅನೇಕ ತೊಂದರೆ ಕಾಯಿಲೆ. ತಂದೆನೂ ಕೂಡ ಅತಿಯಾದ ಸಿಗರೇಟ್ ಸೇವನೆಯಿಂದ ಲೆನ್ಸ್ ಹಾಳಾಗಿ ಹೋಗಿತ್ತು. ಆದರೆ ಇವರು 2 ಜನವನ್ನು ಕೂಡ ನಾನು ಮಕ್ಕಾ ಯಾತ್ರೆ ಕೈಗೊಳ್ಳಲಿಕ್ಕೆ ನನ್ನಿಂದ ಆಗಲಿಲ್ಲ. ಅದರಿಂದ ಇಷ್ಟೆಲ್ಲ ಒಂದು ಸಂತೋಷಕೂಟ ಏರ್ಪಡಿಸಿದ್ದಕ್ಕೆ ನಿಮಗೆಲ್ಲರಿಗೂ 2 ಕೈಯಿಂದ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಡಾಕ್ಟರೇಟ್ ಪದವಿ ಸಿಕ್ಕಿದರೆ ಅದು ನನ್ನ ದಿವಂಗತ 6ನೇ ತಾರೀಕು 1979 ಆಗಸ್ಟ್ ತಿಂಗಳಲ್ಲಿ ನನ್ನ ತಂದೆಯವರು ದೈವಾಧೀನರಾದರು ಮತ್ತು ನನ್ನ ತಾಯಿಯವರು ಕೂಡ 1 ವರ್ಷ ಕಳೆದು. ಇವರ ಮಡಲಿಗೆ ಅದನ್ನು ಅರ್ಪಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಏನು ಸಾಧಿಸಿದ್ದಾರೆ, ಅವರ ಹೆಗಲು ಕೊಟ್ಟು ಅವರ ಜೊತೆ ನಿಂತವರು ಅವರ ಮಗ ಅಬ್ದುಲ್ ರಹಮಾನ್ ಇದೀಗ ವೇದಿಕೆಗೆ ಬರಬೇಕು. ಅವರಿಗೆ ಒಂದು ಶಾಲು ಹೊದಿಸಿ ಸನ್ಮಾನಿಸಲಿಕ್ಕೆ ನಮ್ಮ ಸಂಘಟಕರು ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅಬ್ದುಲ್ ರಹಮಾನ್. ಇದಾದ ನಂತರ ಅಧ್ಯಕ್ಷೀಯ ನುಡಿ. ಧನ್ಯವಾದ. ಕಾರ್ಯಕ್ರಮ ಇವತ್ತು ಕನಚೂರು ಮೆಡಿಕಲ್ ಕಾಲೇಜ್ ಇರ್ಬೋದು, ಕನಚೂರು ಹಾಸ್ಪಿಟಲ್ ಇರ್ಬೋದು, ಎಲ್ಲ ಶಿಕ್ಷಣ ಸಂಸ್ಥೆಗೆ ಒಬ್ಬ ರೂವಾರಿಯಾಗಿ ಅದರ ಎಲ್ಲ ಆಡಳಿತ ಪ್ರತಿಯೊಂದು ವಿಷಯದಲ್ಲೂ ಕೂಡ ತಂದೆಗೆ ಸಾಥ್ ಕೊಟ್ಟು ಬೆಂಬಲವನ್ನು ಕೊಡ್ತಕ್ಕಂತಹ ಜನಾಬ್ ಅಬ್ದುಲ್ ರಹಮಾನ್ ಅವರಿಗೆ ಶಾಲು ಹೊದಿಸಿ ನಾವು ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ ತಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ. ನಾನು ಈ ಸಮಾಜದಲ್ಲಿ ಬಹಳಷ್ಟು ಹಣವಂತ ಗುಣವಂತರೊಟ್ಟಿಗೆ ಸೇರಿಕೊಂಡವ, ಆದರೆ ಅವರ ಮುಂದೆ ನನಗೆ ಅವರನ್ನು ಹೊಗಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ರಹಿಮಾನ್ ಎಂಬ ಹುಡುಗ ಸಾಧಾರಣ ಹುಡುಗ ಅಲ್ಲ. ಈ ಕಣಚೂರವರ ಹೆಗಲು ಕೊಟ್ಟಿದ್ದು ಮಾತ್ರವಲ್ಲ, ಈ ನಮ್ಮ ಪರಿಸರದ ಎಲ್ಲರಲ್ಲಿಯೂ ಒಂದು ಜನಸ್ನೇಹಿಯಾಗಿರುವಂಥ ಒಬ್ಬ ಹುಡುಗ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಮುಂದಿನ ಅಧ್ಯಕ್ಷೀಯ ಭಾಷಣ ಜನಪ್ರಿಯ ಶಾಸಕ UT ಖಾದರ್ ಅವರಿಂದ. ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪುರಸ್ಕೃತರಾಗಿರುವಂತಹ ನಮ್ಗಳಿಗೆ ಅತ್ಯಂತ ಗೌರವಿತರು, ನಮ್ಗೆ ಹಿರಿಯರಾಗಿರುವಂತಹ ಡಾಕ್ಟರ್ RG UK ಮೋಹನ್ರವರಿಗೆ ಹುಟ್ಟೂರ ನಾಗರಿಕ ಸನ್ಮಾನ ಹಾಗೂ ಸೌಹಾರ್ದ ಇಫ್ತಾರ್ ಕೂಟದ ಈ ಒಂದು ಅರ್ಥಪೂರ್ಣ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮಗೆ ಅತ್ಯಂತ ಗೌರವಿತರು, ನಿಟ್ಯ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವಂತಹ ಡಾಕ್ಟರ್ ವಿಘ್ನ ಹೆಗ್ಡೆ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ತಮ್ಮ ದಿವ್ಯವಾದ ಸಂದೇಶ ನೀಡಿದಂತಹ ಶ್ರೀಧಾಮ ಮಾನಿಲ ಕ್ಷೇತ್ರದ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಪರಮ ಸ್ವಾಮೀಜಿಯವರ ಆಶೀರ್ವಾದ ಬೇಡಿಕೊಂಡು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಹುಶಃ ಭಾಗವಹಿಸ್ತಿದ್ದೇವೆ. ಯಾಕಂತ ಹೇಳಿದರೆ ನಮಗೆಲ್ಲ ಅತ್ಯಂತ ಪ್ರೀತಿಗೆ ಪಾತ್ರರಾದವರು, ನಮಗೆ ಅತ್ಯಂತ ಚಿರಪರಿಚಿತರು, ಬಹುಶಃ ಬಹಳಷ್ಟು ಕಾಲ ನಮ್ಮ ಜೊತೆಗೂಡಿ ಇರುವವರು, ಬಹುಶಃ ಹಂತ ಹಂತವಾಗಿ ತಮ್ಮ ಶ್ರಮವನ್ನು ಸಮಾಜಕ್ಕೆ ಕೊಟ್ಟು ತನ್ನದಾದ ಕೊಡುಗೆ ಕೊಟ್ಟಂತ RG UK ಮೋಹನ್ರವರು ಇನ್ನು ಮುಂದೆ ಡಾಕ್ಟರ್ RG UK ಮೋಹನ್ ಆಗ್ತಿರುವುದು ನಮಗೆಲ್ಲ ಗೌರವ. ಇದು ನಮ್ಮ ಇಡೀ ಪ್ರದೇಶಕ್ಕೆ ಸಿಕ್ಕಿದಂಥ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದು ಕೂಡ ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಗೌರವ ಡಾಕ್ಟರ್ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ಬೇರೆ ಬೇರೆ ಸಿಗ್ಬೋದು. ಮಂಗಳೂರು ವಿಶ್ವವಿದ್ಯಾಲಯದಿಂದ ಒಂದು ಡಾಕ್ಟರ್ ಪಡಬೇಕಾದ್ರೆ ಅದು ಅಷ್ಟೇ ಪರಿಣಿತರಾಗಿ, ಅಷ್ಟೇ ಸಾಮಾಜಿಕ ಚಿಂತನೆ ಮುಖಾಂತರ, ಅಷ್ಟೇ ಗೌರವಪೂರ್ವಕವಾಗಿ ಸಿಕ್ಕುವಂಥ ಪ್ರಶಸ್ತಿ ಅಂತ ನಮ್ಗೆ ಅತ್ಯಂತ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ಈಗಾಗಲೇ ಅವರೆಲ್ಲ ವಿಚಾರಗಳಂತ ಬಹುತೇಕ ಎಲ್ಲ ಕೂಡ ಹೇಳಿದ್ದಾರೆ. ನಾವು ಬಹುಶಃ ಅದಕ್ಕೆಲ್ಲ ನಾನು ಪೂರಕವಾಗಿ ಅವರೆಲ್ಲದಕ್ಕೆ ಹೇಳಲಿಕ್ಕೆ ನಾನು ಸಹಮತ ವ್ಯಕ್ತಪಡಿಸಿಕೊಂಡು ಬಹುಶಃ ಇವತ್ತು ಡಾಕ್ಟರ್ UK ಮೋಹನ್ ಅವರು ಸಮಾಜಕ್ಕೆ ಮತ್ತು ಯುವ ಸಮುದಾಯಕ್ಕೆ ಒಂದು ಪ್ರೇರಣಾ ಶಕ್ತಿಯಾಗಿತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮೆಲ್ಲರ ಉದ್ದೇಶ ಏನು, ನಾಗರಿಕ ಸನ್ಮಾನ ಅಂತ ಹೇಳಿದರೆ ಅವರಿಗೊಂದು ಗುರುತಿಸಿಕೊಳ್ಳೋ ಜೊತೆಯಲ್ಲಿ ಅವರು ಪರಿಚಯ ಮಾಡೋದು ಮಾತ್ರ ಅಲ್ಲ, ಇವತ್ತಿನ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮುಂದಿನ ದಿನಗಳಲ್ಲಿ ಡಾಕ್ಟರ್ UK ಮೋಹನ್ ಹಾಗೆ ಕೂಡ ಸಮಾಜದ ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ಅವರಿಗೊಂದು ಪ್ರೇರೇಪಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. So you students, you are not only watching UK Monu, it is the inspiration for you in the days to come. So you are never to go to that such a big height. So this is an inspiration and motivation program for you all. ಆದ ಕಾರಣ ಬಹುಶಃ ಈ ಒಂದು ಹಂತಕ್ಕೆ ಬರುವಂಥ ವಿಚಾರ ಸಂಬಂಧಪಟ್ಟ ಯಾವುದೇ ಒಂದು ಹಂತಕ್ಕೆ ಬರುವಾಗ ಯಾವ ಸುಲಭದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ವಿಚಾರ ಮೈಗೂಡಿಸಿ ಬಂದು ತಾಳ್ಮೆ, ಪ್ರೀತಿ, ಸಮಾಧಾನದಿಂದ ಬಹುಶಃ ಮುಂದೆ ನಿಲ್ಲುವಂಥ ಒಂದು ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಬಹುಶಃ 1992ರಲ್ಲಿ ಅತ್ಯಂತ ನಿಕಟವಾಗಿ ಮೋನಕ್ಕನ ಪರಿಚಯ. ನಾನು ಮತ್ತು ಮೋನಕ್ಕನ ಅವರು ಜನಾರ್ದನ ಪೂಜೆಯ ಗರಡಿಯಲ್ಲಿ ಒಟ್ಟಿಗೆ ನಾವು ಬಹುಶಃ ನಮ್ಮ ರಾಜಕೀಯ ಸಾಮಾಜಿಕ ಮಲ್ಲಿ ಬಂದಂಥ ಸಂದರ್ಭ. ಬಹುಶಃ ಇವತ್ತು ಎಲ್ಲ ರೀತಿಯ ಆ ಶೈಕ್ಷಣಿಕ ನಮ್ಮ ವಿದ್ಯಮಾನ ಜೊತೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಆ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿ ಇಡೀ ಸಮಾಜಕ್ಕೆ ಮತ್ತು ಇಡೀ ಊರವರ ದೊಡ್ಡ ಮಟ್ಟದ ಶಿಕ್ಷಣ ಕ್ಷೇತ್ರ ಕೊಡುವಂತಹ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅವರ ಶ್ರಮ, ಅವ್ರು ಅವ್ರಿಗಿರುವಂಥ ಛಲ, ಪಟ್ಟಂಥ ಶ್ರಮ, ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಒಂದು ಒತ್ತಡ ಎದುರಿಸಿಕೊಂಡು ಅದನ್ನು ಸವಾಲನ್ನು ಸ್ವೀಕರಿಸಿ ಆತ್ಮವಿಶ್ವಾಸ ಮುಂದೆ ಹೋದಂಥ ಒಂದು ವ್ಯಕ್ತಿತ್ವ, ಅದು ದೊಡ್ಡ ಮಟ್ಟದ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗುವಂಥ ವ್ಯಕ್ತಿತ್ವ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕೆ ಬಹುಶಃ ಎಲ್ಲ ಇವತ್ತು ಈ ಪ್ರಶಸ್ತಿ ಇವತ್ತು ಬಂದದ್ದು ನಮಗೆಲ್ಲ ಅತ್ಯಂತ ಗೌರವ ಸಿಕ್ಕುವಂಥ ವಿಚಾರ ಕೂಡ ಆಗಿದೆ. ಅದೇ ರೀತಿ ನಾನು ಹೇಳಿದಷ್ಟೇ ಡಾಕ್ಟರ್ ಮೋಹನ್ ಅವರಿಗೆ ಬಹುಶಃ ಒಂದು ಡಾಕ್ಟರ್ ಪ್ರಶಸ್ತಿ ಸಿಕ್ಕಿದೆ. ಅದು ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ದ ನೆಕ್ಸ್ಟ್ ಬಿಗ್ ಸ್ಟೆಪ್. ಆದ ಕಾರಣ ಇದು ಬಹುಶಃ ಇಲ್ಲಿಗೆ ಸೀಮಿತವಾಗಿಲ್ಲ, ನಿಮಗೆ ಇನ್ನಷ್ಟು ದೊಡ್ಡ ಪ್ರಶಸ್ತಿ ಬರಬೇಕಂತ ಹೇಳಿ ನಮ್ಮೆಲ್ಲರ ಆಶೆ ಮತ್ತು ನಮ್ಮೆಲ್ಲರ ದೂರ ಮತ್ತು ಪ್ರೋತ್ಸಾಹ ಸಹಕಾರದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರಾಷ್ಟ್ರ ಕಂಡಂಥ ದೊಡ್ಡ ಮಟ್ಟ ಬೇರೆ ವ್ಯಕ್ತಿಗಳಲ್ಲಿ ಬಹುಶಃ ಇವತ್ತು ಮೋಹನ್ ಕೂಡ ಒಬ್ಬರಾಗಿ ಒಂದು ಗುರುತಿಸಿಕೊಳ್ಳುತ್ತಿದ್ದು ಅತ್ಯಂತ ಸಂತೋಷ. ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಬಹುಶಃ ಅವರ ಜೀವನ ಎಲ್ಲರಿಗೊಂದು ಸಂದೇಶದ ರೀತಿಯಲ್ಲಿ ಯಾವುದೇ ರೀತಿಯಿಂದ ಹಂತವಾಗಿ ಮೇಲೆ ಬರ್ಬೋದು, ಯಾವುದರಿಂದ ಕಷ್ಟ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ಒಂದು ಸವಾಲನ್ನು ಧೈರ್ಯವಾಗಿ ಸ್ವೀಕರಿಸಬಹುದು, ಇದೆಲ್ಲ ಕೂಡ ಸರ್ವರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಸಂದೇಶ ಕೂಡ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅವರ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಬೆಳಗುವಂಥ ಅವಕಾಶ ಆಗಲಿ, ಅದರ ಮುಖಾಂತರ ಸಮಾಜ ಸರ್ವರಿಗೂ ಕೂಡ ಬಹುಶಃ ಅದರ ಉಪಕಾರ ಆಗುವಂಥ ವಿಚಾರವಂಥ ಅವಕಾಶ ಆಗಲಿ. ಅದರ ಜೊತೆಯಲ್ಲಿ ಬಹುಶಃ ಅವರಿಗೆ ಕೂಡ ಗುರುತಿಸುವಂಥ ಜೊತೆಯಲ್ಲಿ ಬಹುಶಃ ಅವರು ಬಹುಶಃ ತಮ್ಮ ಆ ಪ್ರಶಸ್ತಿಯನ್ನು ಬಹುಶಃ ಬಲ ಅರ್ಥಪೂರ್ಣವಾಗಿ, ಗೌರವಪೂರ್ವಕವಾಗಿ, ಭಾವನಾತ್ಮಕವಾಗಿ ಅವರ ತಂದೆ ತಾಯಂದಿರಿಗೆ ಬಹುಶಃ ಅರ್ಪಿಸಿದ್ರು ಕೂಡ ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ರೀತಿಯ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಮುಂದೆ ಬರೋ ಅವಕಾಶ ಆಗಲಿ. ಅಲ್ಲಾಹ್ ತಾಲ ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು ಇನ್ನಷ್ಟು ಕೊಟ್ಟು ಸರ್ವರನ್ನು ಕೂಡ ಜೊತೆಯಾಗಿ ತಗೊಂಡು ದೊಡ್ಡ ಮಟ್ಟದ ಮಾದರಿಯ ವ್ಯಕ್ತಿತ್ವ ಬರುವಂಥ ಅವಕಾಶ ಆಗಲಿ ಅಂತ ನಾನು ಕೇಳಿಕೊಂಡು ಇವತ್ತು ಎಲ್ಲ ಗಣ್ಯತೆ ವ್ಯಕ್ತಿಗಳು ಬಲ ಅತ್ಯುತ್ತಮವಾದ ಗಣ್ಯ ಬಹುಶಃ ತಾವಿದ್ದೀರಿ. ನಾನು ಬಹುಶಃ ವಿನಯ್ ಹೆಗ್ಡೆಜಿಯವರ ಬಗ್ಗೆ ನಾನು ಹೇಳಬೇಕಂತಿಲ್ಲ. ಬಹುಶಃ ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ಸಮಾಜಕ್ಕೆ ದೊಡ್ಡ ಒಂದು ಈಗಿನ ನಮ್ಮ ಕಾಲಘಟ್ಟಕ್ಕೆ ಒಂದು ದೊಡ್ಡ ಮಟ್ಟೊಂದು ನಾಯಕತ್ವ ಮತ್ತು ಸಾಮಾಜಿಕ ಸಂವಾದ ಚಿಂತನೆ ಕೊಟ್ಟ ಒಂದು ದೊಡ್ಡ ಮಟ್ಟದ ವ್ಯಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮನೇಲ ಸ್ವಾಮೀಜಿ ಅವರು ಸೌಹಾರ್ದತೆ, ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಯಾರಾದರೂ ಸೌಹಾರ್ದತೆ ಸ್ವಾಮೀಜಿ ಅವತ್ತು ಬೇಕು, ಜೊತೆಗೂಡಿಸಬೇಕು ಅಂತ ಹೇಳಿದ್ರೆ ತಕ್ಷಣ ನಮ್ಮ ಕಣ್ಣಿಗೆ ನೆನಪಾಗುವುದೇ ಅದು ಮನೇಲ ಸ್ವಾಮೀಜಿ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಮ್ಮ ಪರಿಚಯ ಧರ್ಮಗಳು ಈಗಾಗಲೇ ಇಲ್ಲಿ ಬಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಚಟುವಟಿಕೆ ಅವರದನ್ನು ಕೊಟ್ಟಿದ್ದಾರೆ. ಗಣೇಶ್ ಭಟ್ರು ನಮ್ಗೆ ಅತ್ಯಂತ ಗೌರವಿತವರು. ಬಹುಶಃ ಅವರು ಕೂಡ ತಲಪಾಡಿಯಲ್ಲಿ ಅವರ ತಂದೆ ಹೆಸರಿನಲ್ಲಿ ಉಚಿತವಾದ ಒಂದು ಸಭಾಭವನ ಕಟ್ಟಿ ಯಾರಿಗಾದರೂ ಮದುವೆ ಕಾರ್ಯಕ್ರಮ ಇದ್ದರೆ ಫ್ರೀ ಆದ ಹಾಲನ್ನು ಇವತ್ತು ಕೊಡುವಂಥ ದೊಡ್ಡ ಮಟ್ಟದ ಆ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಹೋಗಿದೆ. ಆರಕೃಷ್ಣ ಪುನ್ನೂರವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಮಾಡಿಕೊಂಡು ಜೊತೆಯಲ್ಲಿ ಅವರ ಊರಲ್ಲಿ ಬಡವರಿಗೆ 100 ಮನೆಗಳನ್ನು ಕಟ್ಟಿದ್ದಾರೆ ಅವರ ಸ್ವಂತ ಜಾಗದಲ್ಲಿ ಮತ್ತು ಅವರ ದೊಡ್ಡ
ಅವರ ಸ್ವಂತ ದುಡ್ಡಿನಲ್ಲಿ 100 ಮನೆಗಳನ್ನು ಬಡವರಿಗೆ ಹಂಚಿ ಅದು ದೊಡ್ಡ ಮಾಡಬೇಕು. ನಾ ಬಹುಶಃ ಆ ಒಂದು ಮನೆಗಳನ್ನು ಕೂಡ ನಾನು ನೋಡಲಿಕ್ಕೆ ಆ ಊರಿಗೆ ನಾವು ಕರ್ಕೊಂಡೋಗಿ ತೋರಿಸೋಕ್ಕೆ, ಯಾಕೆಂದರೆ ಇದೆಲ್ಲ ನಮಗೆ ನೋಡುವಾಗ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಇವತ್ತು ಆಗ್ತದೆ. ನಮಗೆ ಶಿಕ್ಷಣ ಸಿಗ್ಬೋದು, ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಸಿಗ್ತದೆ. ಅದು ನಮ್ಮ ವ್ಯಕ್ತಿತ್ವವನ್ನು ಸಮರ್ಪಕವಾಗಿ ರೂಪುಗೊಳ್ಳಲಿಕ್ಕೆ ಈ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನೋಡಿಕೊಂಡು ಬಹುಶಃ ಮುಂದೆ ಹೋಗೋದ ಅವಕಾಶ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಿಮ್ಮೆಲ್ಲರ ಮುಂದೆ ಬಂದ ಎಲ್ಲ ಗುರು ಹಿರಿಯರಿಗೂ ಬಹುಶಃ ಈ ಒಂದು ನಮ್ಮ ಅಭಿನಂದನೆ ಭಾಷಣ ಮತ್ತು ಇದನ್ನು ನೇತೃತ್ವದ ಹೈದರಾಬಾದ್ ಪಾರ್ಟಿಯವರಿಗೂ ಅದೇ ರೀತಿ ಎಲ್ಲ ಸಮಿತಿಯ ನಮ್ಮ ಸರ್ವ ಸದಸ್ಯರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ. ಚಂದ್ರಶೇಖರ್ ಇರಲಿ, ರಫೀಕ್ನವರು ಇರಲಿ, ಇದು ನಮ್ಮ ಅಬ್ಬೂಕರ್ ಇರಲಿ, ಇಂಥೆಲ್ಲ ನಮ್ಮ ಪ್ರಸಾದ ಕಲಿಮಾರ್ ಅವರು ಇರಲಿ, ರವಿಶಂಕರ್ ದೇವರು ಕೊಡಲಿ ಅಂತ ಕೇಳಿಕೊಳ್ತಾ ಈ ಒಂದು ಅಧ್ಯಕ್ಷ ಮುಗಿಸ್ತೇನೆ. ಜೈ ಹಿಂದ್.